ಮೊದಲು ಮಂಗಳಾಚರಣೆ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದಧಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತ ಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ್ಚ. ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತಿ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯದೇಶತಾರಿಣಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ. ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. श्री श्री श्रील प्रभुपाद की जय. श्री चैतन्य महाप्रभु की जय. श्री श्री राधा गोविंद की जय. अनंत कोटि वैष्णव वृंद की जय. हरे कृष्ण. कृष्ण स्तुति. ललिता माता जी. ಹರೇ ಕೃಷ್ಣ ಮಾತಾಜಿ. ನಿಮ್ಗೆ ಹೋಗ್ತದೆ ಇದು ಕೃಷ್ಣ ಸ್ತುತಿ? ಹಾ ಅಷ್ಟೇನೆ ನಿಮ್ಮನ್ನು ಮತ್ತೆ ಲಕ್ಷ್ಮೀ ದೇವಿ ಮಾತಾಜಿ. ಆಯ್ತು. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ. ಒಂದ್ ನಿಮಿಷ ಮಾತಾಜಿ, ನೀವು ಒಂದು ಸೆಂಟೆನ್ಸ್ ಹೇಳಿದ್ರೆ ಮತ್ತೆ ಎಲ್ಲವೂ ಹೇಳಲಿಕ್ಕೆ ನಾವೆಲ್ಲ ಹೇಳ್ತೀವಿ. ರಿಪೀಟ್ ಮಾಡಕ ಒಂದ್ ನಿಮಿಷ, ನಾನು ಕೋವಷ್ಟು ಮಾಡ್ತೀನಿ, ನಂತರ ಮಾಡಿ. ನೀವು ಕೋವಷ್ಟ ಆದ್ರೆ ಲಕ್ಷ್ಮೀ ದೇವಿ ಮಾತಾಜಿ ಮಾಡ್ತೀನಿ. ಸ್ಟಾರ್ಟ್ ಮಾಡಿ ಮಾತಾಜಿ. ಕರಾರವಿಂದೇನ ಪದಾರವಿಂದಂ ಮುಖಾರವಿಂದೇ ವಿನಿವೇಶಯಂತಂ. ವಟಸ್ಯ ಪತ್ರಸ್ಯ ಪುಜೇಶಯಾನಂ ಬಾಲಂ ಮುಕುಂದಂ ಮನಸಾ ಸ್ಮರಾಮಿ. ವಸುದೇವ ಸುತಂ ದೇವಂ
कंसचाणूरमर्दनं देवकी परमानन्दं कृष्णं वन्दे जगद्गुरुम् वसुदेवसुतं देवं कंसचाणूरमर्दनं कंसचाणूरमर्दनं देवकी देवकी परमानन्दं परमानन्दं कृष्णं वन्दे जगद्गुरुम् जगद्गुरुम् उत्पुल्लपद्मपत्राक्षं नीलजीमूतसन्निभं यादवानां शिरोरत्नं कृष्णं वन्दे जगद्गुरुम् उत्पल्लपद्मपत्राक्षं पत्राक्षं नीलजीमूतसन्निभं नीलजीमूतसन्निभं यादवानां यादवानां शिरोरत्नं शिरोरत्नं कृष्णं वन्दे कृष्णं वन्दे जगद्गुरुम् जगद्गुरुम् कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः। कृष्णाय कृष्णाय वासुदेवाय देवकीनन्दनाय देवकीनन्दनाय च च नन्दगोपकुमाराय गोपकुमाराय गोविन्दाय नमो नमः। नमः। कृष्णाय यादवेन्द्राय ज्ञानमुद्राय योगिने नाथाय रुक्मिणीशाय नमो वेदान्तवेदिने कृष्णाय यादवेन्द्राय ज्ञानमुद्राय योगिने नाथाय ईशाय रुक्मिणीशाय नमो नमो वेदान्तवेदिने वेदान्तवेदिने कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय हरे परमात्मने प्रणतक्लेशनाशाय प्रणतक्लेशनाशाय गोविन्दाय गोविन्दाय नमो नमः। केशवं कमलाकान्तं कामेशं कौस्तुभप्रियं कौमोदकीधरं कृष्णं तं वन्दे कौरवान्तकम् केशवं कमलाकान्तं कामेशं कौस्तुभप्रियं कौमोदकीधरं कृष्णं वन्दे कौरवान्तकम् ॐ नमो विश्वरूपाय विश्वस्थित्यन्तहेतवे विश्वेश्वराय विश्वाय गोविन्दाय नमो नमः। ॐ नमो विश्वरूपाय विश्वस्थित्यन्तहेतवे विश्वेश्वराय विश्वेश्वराय विश्वाय विश्वाय गोविन्दाय नमो नमः। नमोऽस्त्वनन्ताय सहस्रमूर्तये सहस्रपादाक्षिशिरोरुबाहवे नमोऽस्त्वन्ताय सहस्रमूर्तये सहस्रपादाक्षिशिरोरुबाहवे सहस्रनाम्ने पुरुषाय शाश्वते सहस्रकोटियुगधारिणे नमः। सहस्रनाम्ने पुरुषाय शाश्वते सहस्रकोटियुगधारिणे नमः। नमो ब्रह्मण्यदेवाय गोब्राह्मणहिताय च जगद्दिताय कृष्णाय गोविन्दाय नमो नमः। नमो ब्रह्मदेवाय ब्राह्मणोत्थाय च जगद्दिताय कृष्णाय गोविन्दाय नमो नमः। नमो वस्तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। नमो सात्विका देवा विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि। हरे कृष्ण 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 हरे 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 राम 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 हरे हरे।
ಹರೇ ಕೃಷ್ಣ ಹರೇ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಾತಾಜಿ. ತುಂಬಾ ಚೆನ್ನಾಗಿ ನೀವು ಹೇಳಿದ್ದು. ತುಂಬಾ ಧನ್ಯವಾದಗಳು ನಿಮಗೆ. ಧನ್ಯವಾದ. ಅಂಚಪ್ಪ ಇಷ್ಟ ಗಿರಾಕಿ ಉಂಡ್ರೆ ಮ್ಯೂಟ್ ಮಾಡ್ಕೊಳ್ಳಿ, ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ, ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಇವತ್ತು 7ನೇ ಶ್ಲೋಕದಿಂದ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ದಾರೆ ಮಾತಾಜಿ ಅವರು. 7ನೇ ಅಧ್ಯಾಯನ? ಹೌದು 7ನೇ ಅಧ್ಯಾಯದಿಂದ 7, 8, 9, 10, 11. ಹೌದು. ಆಯ್ತು, ಎಷ್ಟು ಆಗ್ತದೆ ಅಷ್ಟು ಮಾಡುವ. ಇವತ್ತು ನಮ್ಮ ಜೊತೆಯಲ್ಲಿ ಲಕ್ಷ್ಮೀ ಮಾತಾಜಿನೂ ಇದ್ದಾವೆ ನಮ್ಗೆ ಸಹಾಯ ಮಾಡ್ಲಿಕ್ಕೆ. ಲಕ್ಷ್ಮೀ ಬೀವಿ ಮಾತಾಜಿ. ಹೌದು. ಹರೇ ಕೃಷ್ಣ ಮಾತಾಜಿ. ಅಟೆಂಡೆನ್ಸ್ ಲಿಂಕ್ ಹಾಕಿದ್ದೀನಿ ಮಾತಾಜಿ. ಅಟೆಂಡೆನ್ಸ್ ಲಿಂಕ್ ಹಾಕಿ ಕೇಳಿ. ಎಲ್ಲರೂ ಅಟೆಂಡೆನ್ಸ್ ಹಾಕಿ. ಮಾತಾಜಿ ಅವರು ಅಟೆಂಡೆನ್ಸ್ ಲಿಂಕ್ ಹಾಕಿದ್ದಾರೆ. ಧನ್ಯವಾದಗಳು ಶ್ವೇತಾ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಲೇಟ್ ಜಾಯಿನ್ ಆದ್ರು ಮಾತಾಜಿ ಇವತ್ತು ನೀವು? ಹಾ ಮಾತಾಜಿ, ಲೇಟ್ ಆಯ್ತು ಮಾತಾಜಿ. ಮಾತಾಜಿ ಇನ್ನೊಂದ್ಸಲ ಹಾಕಿ ಮಾತಾಜಿ ಅಟೆಂಡೆನ್ಸ್ ಲಿಂಕ್. ಅದು ನೆಟ್ವರ್ಕ್ ಹೋಗೋದು ಬರೋದು ಮಾಡ್ತಾ ಇದೆ ಮಾತಾಜಿ. ಓಕೆ ಮಾತಾಜಿ. ಮಾತಾಜಿ ಇನ್ನೊಮ್ಮೆ ಹಾಕಿ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಸಪ್ತಮೋऽಧ್ಯಾಯಃ. ಅಥ ಸಪ್ತಮೋऽಧ್ಯಾಯಃ. ಜ್ಞಾನ ವಿಜ್ಞಾನ ಯೋಗಃ. ಜ್ಞಾನ ವಿಜ್ಞಾನ ಯೋಗಃ. ನಮ್ಮ ಪರಮ ಪೂಜ್ಯ ಗುರುಗಳಾದ ಶ್ರೀಲ ಪ್ರಭುಪಾದರ ಚರಣ ಕಮಲಗಳಿಗೂ ಹಾಗೂ ಶ್ರೀ ಶ್ರೀ ರಾಧಾ ಗೋವಿಂದರ ಚರಣ ಕಮಲಗಳಿಗೂ ಮತ್ತು ಶಿಕ್ಷಾ ಗುರುಗಳ ಚರಣ ಕಮಲಗಳಿಗೂ ವಂದಿಸುತ್ತಾ ನಾವು ಇವತ್ತಿನ ಶ್ಲೋಕ ತರಗತಿಯನ್ನು ಪ್ರಾರಂಭಿಸೋಣ. ಹರೇ ಕೃಷ್ಣ. ಎ.ಪಿ. ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1. ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯಃ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಒಂದೇನಾ ಮಾತಾಜಿ? ಶ್ಲೋಕ 2. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮ್ಯಶೇಷತಃ ವಿಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಾಮ ವಸಿಷ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಅನಸೂಯ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 3. ಮನುಷ್ಯಾಣಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ ಯಥಾ ತಾಮಪಿ ಸಿದ್ಧಾನಾಂ ಕಶ್ಚಿನಂ ವೇತಿ ತತ್ವತಃ. ಹರೇ ಕೃಷ್ಣ ಮಾತಾಜಿ. ಮೇಲ್ ಮಾಡಿ ಮಾತಾಜಿ. ಶ್ಲೋಕ 4. ಭೂಮಿರಾಪೋ ನಲೋ ವಾಯು ಕಂ ಮನೋ ಬುದ್ಧಿರೇವ ಚ ಅಹಂಕಾರ ಇತಿ ಯಮ್ಮೆ ಭಿನ್ನ ಪ್ರಕೃತಿರಷ್ಟದ. ಹರೇ ಮಾತಾಜಿ. ಚಂದನ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅಪರೇಯಮಿತ ಸ್ವಾನ್ಯಾಂ ಪ್ರಕೃತಿಂ ವಿದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಹೇದಂ ದಾರ್ಯತೆ ಜಗತ್ ಏತದ್ಯೋನೀನಿ ಭೂತಾನಿ ಸರ್ವಾಣಿತ್ಯುಪಧಾರಯಾಮ್ ಅಹಂ ಕೃಷ್ಣಸ್ಯ ಜಗತಃ ಪ್ರಭವ ಪ್ರಳಯಸ್ತತಾ. ಧನ್ಯವಾದಗಳು ಮಾತಾಜಿ.
ದೀಪಾ ಬಾಳಿಗ ಮಾತಾಜಿ ಓದಿ. ಹರೇ ಕೃಷ್ಣ. ಮತ್ತ ಪರತರಂ ನಾನ್ಯಾತ್ ಕಿಂಚಿದಸ್ತಿ ಧನಂಜಯ ಮಯಿ ಸರ್ವಮಿದಂ ಪ್ರೋತ್ತಂ ಸೂತ್ರೇ ಮಣಿಗಣ ಇವ. ಧನ್ಯವಾದ. ಓದಿ ಮಾತಾಜಿ. ರಸೋಹಮಪ್ಸು ಕೌಂತೇಯ ಪ್ರಭಾಸ್ಮಿ ಶಶಿ ಸೂರ್ಯಯೋಃ ಪ್ರಣವ ಸರ್ವವೇದೇಷು ಶಬ್ದಖೇ ಪೌರುಷಂ ಋಷು. ಹರೇ ಕೃಷ್ಣ. ಪದಗಳು ಮಾತಾಜಿ. ಧನ್ಯವಾದ. ಗಾಯತ್ರಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 9. ಪುಣ್ಯಗಂಧ ಪೃಥಿವ್ಯಾಂ ಚ ತೇಜಶ್ಚಾಸ್ಮಿ ವಿಭಾವಸೌ ಜೀವನಂ ಸರ್ವಭೂತೇಷು ತಪಶ್ಚಾಸ್ಮಿ ತಪಸ್ವಿಷು. ಶ್ಲೋಕ 10. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ ಸನಾತನಂ ಬುದ್ಧಿರ್ಬುದ್ಧಿಮತಾಮಸ್ಮಿ ತೇಜಸ್ವಿನಾಮಹಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 11. ಬಲಂ ಬಲವತಾಂ ಚಾಹಂ ಕಾಮರೋಗ ವಿವರ್ಜಿತಂ ಧರ್ಮ ವಿರುದ್ಧೋ ಭೂತೇಷು ಕಾಮೋಸ್ಮಿ ಭರತರ್ಷಭ. ಓದಿ ಮಾತಾಜಿ. ಶ್ಲೋಕ 12. ಯೇ ಚೈವ ಸಾತ್ವಿಕ ಭಾವಾಃ ರಾಜಸಾಸ್ತಾಮಸಾಶ್ಚ ಯೇ ಮತ್ತ ಏವೇತಿ ತಾನ್ ವಿದ್ಧಿ ನ ತ್ವಹಂ ತೇಷು ತೇ ಮಯಿ. ಹರೇ ಕೃಷ್ಣ ಮಾತಾಜಿ. ಗೀತಾ. ಜಯಂತಿ ಶೆಟ್ಟಿ ಮಾತಾಜಿ ಓದಿ. ಜಯಂತಿ ಶೆಟ್ಟಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಸೌಮ್ಯಶ್ರೀ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 13. ತ್ರಿಭಿರ್ಗುಣಮಯೈರ್ಭಾವೈ ಯೇಭಿ ಸರ್ವಮಿದಂ ಜಗತ್ ಮೋಹಿತಂ ನಾಭಿಜಾನಾತಿ ಮಾಮೇಭ್ಯ ಪರಮವ್ಯಯಂ. ಶ್ಲೋಕ 14. ದೈವಿ ಹೇಷಾ ಗುಣಮಯಿ ಮಮ ಮಾಯಾ ದುರತ್ಯಯಾ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಕಾಂತಮಣಿ ಮಾತಾಜಿ ಓದಿ. ಕಾಂತಮಣಿ ಮಾತಾಜಿ ಓದ್ತಾ ಇದ್ದೀನಿ. ನಾಮಾಂ ದುಷ್ಕತಿನೋ ಮೂಢಃ ಪ್ರಪದ್ಯಂತೆ ನರಾಧಮಃ ಮಾಯಾ ಪ್ರಹೃತ ಜ್ಞಾನ ಆಸುರಂ ಭಾವಮಾಶ್ರಿತಃ. ಚತುರ್ವಿಧ ಭಜಂತೆ ಮಾಂ ಜನ ಸುಕೃತಿನೋರ್ಜುನ ಅರ್ಥೋ ಜಿಜ್ಞಾಸುರಾರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಮಾತಾಜಿ ಓದಿ. ಲಕ್ಷ್ಮೀ ಬಿವಿ ಮಾತಾಜಿ. ಮಾತಾಜಿ ಔಟ್ಸೈಡ್ ಇದೀನಿ, ಡಿಸ್ಟರ್ಬೆನ್ಸ್ ಇರುತ್ತೆ ಮಾತಾಜಿ. ಹರೇ ಓಕೆ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಲಲಿತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿರ್ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸ ಚ ಮಮ ಪ್ರಿಯಃ. ಉದಾರಾ ಸರ್ವ ಏವೈತೆ ಜ್ಞಾನಿ ತ್ವಾತ್ಮೈವ ಮೇ ಮತಂ ಆಸ್ಥಿತಃ ಸ ಹಿ ಯುಕ್ತಾತ್ಮ ಮಾಮೇವಾನುತ್ತಮಾಂ ಗತಿಂ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಲೋಕ ಜೀವನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 17. ಬಹುನಾಂ ಜನ್ಮನಾಮಂತೆ ಜ್ಞಾನವಾನಾಂ ಮಾಂ ಪ್ರಪದ್ಯತೆ ವಾಸುದೇವಃ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭಃ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20. ಕಾಮೈಸ್ತೈಸ್ತೆ ಋತಜ್ಞಾನಾಃ ಪ್ರಪದ್ಯಂತೆನ್ಯ ದೇವತಃ ತನಂ ಏನ್ ಮಾತಾಜಿ ಅದು? ತಂತಂ ನಿಯಮಾಸ್ತಾಯ ಪ್ರಕೃತ್ಯ ನಿಯತಾಃ ಸ್ವಯಾ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ.
ಮಾತಾಜಿ ಇನ್ನೊಮ್ಮೆ ಓದಿ ಮಾತಾಜಿ ನೀವು ಇದು. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 20. ಕಾಮಸ್ತೈಸ್ತ್ರೆ ಜ್ಞಾನಾಃ ಪ್ರಪದ್ಯಂತೆನ್ಯ ದೇವತಃ ತನಂತಂ ನಿಯಮಾಶ್ರಾಯ ಪ್ರಕೃತ್ಯಾ ನಿಯತಾಃ ತ್ವಯಾ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಧುರಾ ವೆಂಕಟೇಶ್ ಮಾತಾಜಿ ಓದಿ. MN ಸಾಯಿಲಕ್ಷ್ಮಿ, ಒಂದ್ ನಿಮಿಷ ಮಾತಾಜಿ. MN ಸಾಯಿಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯೋ ಯೋ ಯಂ ತನುಂ ಶ್ರದ್ಧಯಾರ್ಚಿತನು ಮಿಚ್ಚತಿ ತಸ್ಯ ಚಲಂ ಶ್ರದ್ಧಾಂ ತಾಮೇವ ವಿದಧಾಮ್ಯಹಂ. ಮಾತಾಜಿ ನಂಗೆ ಭಕ್ತ ಅಂತ ಕೇಳಲಿಲ್ಲ ಮಾತಾಜಿ, ಇನ್ನೊಮ್ಮೆ ಓದಿ. ಭಕ್ತ ಇದು ಕೇಳಲಿಲ್ಲ ಮಾತಾಜಿ, ಓದಿ ಮಾತಾಜಿ. ಯೋ ಯೋ ಯಂ ತನುಂ ಶ್ರದ್ಧಯಾರ್ಚಿತ ಮಿಚ್ಚತಿ. ನೋಡಿ ಇಲ್ಲಿ ಲಾಸ್ಟ್ ಅಲ್ಲಿ ತನುಂ ಭಕ್ತ ಅಂತ ಇದೆ ನೋಡಿ. ತನುಂ ಭಕ್ತ ಒಂಚೂರು ಚಿಕ್ಕದ್ ಮಾಡ್ಕೊಳ್ಳಿ ಮಾತಾಜಿ, ಕಾಣುತ್ತೆ ಮಾತಾಜಿ. ಅದೇ ಸ್ವಲ್ಪ ದೊಡ್ಡದಾಗಿತ್ತು ಮಾತಾಜಿ, ಕಾಣಲಿಲ್ಲ. ಕಾಣಿಸಿಲ್ಲ. ಯೋ ಯೋ ಯಂ ತನುಂ ಭಕ್ತಃ ಶ್ರದ್ಧಯಾರ್ಚಿತತು ಮಿಚ್ಚತಿ ತಸ್ಯ ಚಲಂ ಶ್ರದ್ಧಂ ತಾಮೇವ ವಿದಧಾಮ್ಯಹಂ. ಇದು ಓದಿ ಮಾತಾಜಿ. ಸಾತಯಾ ಶ್ರದ್ಧೆಯ ಯುಕ್ತಃ ತಸ್ಯ ರಾಧಾನ್ನ ಮೀಹತೆ ಲಭತೆ ಚ ತತಃ ಕಾಮಾನ್ ಮಯ್ಯೇವ ವಿಹಿತಾನ್ ಹಿತಾನ್. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಮಧುರಾ ವೆಂಕಟೇಶ್ ಮಾತಾಜಿ ಓದಿ. ಅಂತವತ್ತು ಫಲಂ ತೇಷಾಂ ತದ್ಭವತ್ಯಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತಾ ಯಾಂತಿ ಮಾಮಪಿ. ಅವ್ಯಕ್ತಂ ವ್ಯಕ್ತಿಮಾಪನ್ನಂ ಮನ್ಯಂತೆ ಮಾಮ ಬುದ್ಧಯಃ ಪರಂ ಭಾವಮಜಾನಂತೋ ಮಮಾವ್ಯಯಮನುತ್ತಮಂ. ಧನ್ಯವಾದಗಳು ಮಾತಾಜಿ. ಕೃಷ್ಣ. ಕೃಷ್ಣ. ನಂದಿನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ನಾಹಂ ಪ್ರಕಾಶಃ ಸರ್ವಸ್ಯ ಯೋಗಮಾಯಾ ಸಮಾವೃತಃ ಮೂಢೋಯಂ ನಾಭಿಜಾನಾತಿ ಲೋಕೋ ಮಮಜಂ ಅವ್ಯಯಂ. ಲೋಕೋ ಲೋಕೋ ಮಾಂ ಅಜಂ ಅವ್ಯಯಂ. ಲೋಕೋ ಮಾಂ ಅಜಮವ್ಯಯಂ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂ ತು ವೇದ ನ ಕಶ್ಚನ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಪ್ರಿಯಾಂಕಾ ಜಿಪ್ಪೂರ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಇಚ್ಛಾ ದ್ವೇಷ ಸಮುತ್ತೇನ ದ್ವಂದ್ವ ಮೋಹೇನ ಭಾರತ ಸರ್ವಭೂತಾನಿ ಸಮ್ಮೋಹಂ ಸರ್ಗೇ ಯಾಂತಿ ಪರಂತಪ. ಯೇಷಾಂ ತ್ವಂತಗತಂ ಪಾಪಂ ಜನನಾಂ ಪುಣ್ಯಕರ್ಮಾಣಾಂ ತೇ ದ್ವಂದ್ವ ಮೋಹ ನಿರ್ಮುಕ್ತಾಃ ಭಜಂತೆ ಮಾಂ ದೃಢವ್ರತಾಃ. ಧನ್ಯವಾದಗಳು ಮಾತಾಜಿ. ಕೃಷ್ಣ. ಶಾರದಾ ಹೆಮ್ಮಾಡಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಜರಾ ಮರಣ ಮೋಕ್ಷಾಯ ಮಾಮಾಶ್ರಿತ್ಯ ಯತಂತಿ ಯೇ ತೇ ಬ್ರಹ್ಮ ತದ್ವಿದು ಕೃಷ್ಣಂ ಅಧ್ಯಾತ್ಮ ಕರ್ಮ ಚಾಖಿಲಂ. ಮೇಲೆ ಮಾಡಿ ಮಾತಾಜಿ. ಸಾಧಿ ಭೂತಾಧಿ ದೈವಂ ಮಾಂ ಸಾಧಿ ಯಜ್ಞಂ ಚ ಯೇ ವಿದುಃ ಪ್ರಯಾಣ ಕಾಲೇಪಿ ಚ ಮಾಂ ತೇ ವಿದುರ್ಯುಕ್ತ ಚೇತಸಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಇದು ಎಲ್ಲದು ಒಟ್ಟಿಗೆ ಹೇಳುವ. ಇದು
ಓಕೆ ಮಾತಾಜಿ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ब्रह्मविद्यायां योगशास्त्रे श्रीकृष्णार्जुन संवादे ज्ञानविज्ञानयोगो नाम समाप्तोऽध्यायः सप्तमोऽध्यायः। ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಕೃಷ್ಣ ಹರೇ 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 ರಾಮ हरे ಹರೇ कृष्णा ರಾಮ राम ರಾಮ राम ಹರೇ हरे हरे ಹರೇ ಕೃಷ್ಣ हरे कृष्णा कृष्ण ಹರೇ कृष्ण हरे 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 राम 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 ಹರೇ हरे हरे। ಹರೇ. ಇವಾಗ 8ನೇ ಅಧ್ಯಾಯಕ್ಕೆ ಹೋಗೋಣ ನಾವು. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ಅಷ್ಟಮೋऽಧ್ಯಾಯಃ. ಅಥ ಅಷ್ಟಮೋऽಧ್ಯಾಯಃ. ಅಕ್ಷರ ಬ್ರಹ್ಮ ಯೋಗಃ. ಅಕ್ಷರ ಬ್ರಹ್ಮ ಯೋಗಃ. ಶಿವಶಂಕರ್ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1. ಅರ್ಜುನ ಉವಾಚ ಕಿಂ ತದ್ ಬ್ರಹ್ಮ ಕಿಮಾಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ ಆದಿಭೂತಂ ಚ ಕಿಂ ಪ್ರೋಕ್ತಂ ಆದಿದೈವಂ ಕಿಮುಚ್ಯತೆ. ಇದು ಆದಿ ಅಲ್ಲ ಪ್ರಭು, ಆದಿಭೂತಂ ಚ ಕಿಂ ಪ್ರೋಕ್ತಂ ಆದಿದೈವಂ ಕಿಮುಚ್ಯತೆ. ಅಧಿಯಜ್ಞಂ ಕಥಂ ಕೋತ್ರ ದೇಹಸ್ಮಿನ್ ಮಧುಸೂದನ ಪ್ರಯಾಣ ಕಾಲೇ ಚ ಕಥಂ ಜ್ಞೇಯೋऽಸಿ ನಿಯತಾತ್ಮಭಿಃ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ರೀ ಭಗವಾನುವಾಚ ಅಕ್ಷರಂ ಬ್ರಹ್ಮ ಪರಮಂ ಸ್ವಭಾವೋಧ್ಯಾತ್ಮಮುಚ್ಯತೆ ಭೂತಭಾವೋದ್ಭವಕರೋ ವಿಸರ್ಗ ಕರ್ಮ ಸನ್ನಿತಃ ಅಧಿಭೂತಂ ಕ್ಷರೋ ಭಾವಃ ಪುರುಷಾಶ್ಚಾಧಿದೈವತಂ ಅಧಿಯಜ್ಞೋಹಮೇವಾತ್ರ ದೇಹೇ ದೇಹಭೃತಾಂ ವರ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರುತಿ ಮಾತಾಜಿ ಓದಿ. ಶ್ರುತಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಶ್ರುತಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ವೇತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಅಂತಕಾಲೇ ಚ ಮಾಮೇವ ಸ್ಮರನ್ ಮುಕ್ತ್ವಾ ಕಳೇಭರಂ ಯಾ ಪ್ರಯಾಂತಿ ಸಮದ್ಭಾವಂ ಯಾಂತಿ ನಾಶಸ್ತ್ರ ಸಂಶಯಃ. ಓದಿ ಮಾತಾಜಿ. ಯಂ ಯಂ ವಾಪಿ ಸ್ಮರನ್ ಭಾವಂ ತೇಜಂತೆ ಕಳೇವರಂ ತಂ ತಮೈವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಃ. ಹರೇ ಕೃಷ್ಣ. ತ್ಯಜತ್ಯಂತೆ ಮಾತಾಜಿ. ತೇಜಂತೆಂತೆ ತ್ಯಜತ್ಯಂತೆ ಕಳೇವರಂ ಯಂ ಯಂ ವಾಪಿ ಸ್ಮರನ್ ಭಾವಂ ತೇಜಂತೆಂತೆ ತೇಜ ಅಲ್ಲ ಮತ್ತೆ ತ್ಯಜ ತ್ಯಾ ತೇಜಂತ್ಯಾತೆ ತ್ಯಂತೆ ತ್ಯಂತೆ ತೇಜಂತೇತೆ ತೇಜಂತೇತೆ ತ್ಯಾ ತ್ಯಜಂತ್ಯಂತೆ ತೇಜಂತ್ಯಂತೆ ತ್ಯಜಿಸುವುದು ಮಾತಾಜಿ. ತ್ಯಜಿಸುವುದು ತ್ಯಜ. ತೇಜಂತೆ ಲಲಿತಾ ಮಾತಾಜಿ ಒಮ್ಮೆ ನೀವು ಓದಿ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಜತ್ಯಂತೆ ಕಳೇವರಂ. ತ್ಯಾಜ ತ್ಯಜ ಅಂತೀವಲ್ಲ ಮಾತಾಜಿ. ತ್ಯಜಿಸೋದು. ತ್ಯಜತ್ಯಂತೆ. ತೇಜಂತ್ಯತೆ ತ್ಯಜನ್ ಬರಲ್ಲ, ತ್ಯಜತ್ಯಂತೆ. ತೇಜ ತ್ಯಂತೆ ತೇಜ ತೇ ಮಾಡ್ಬೇಡಿ, ತೇ ಅನ್ಬೇಡಿ. ತ್ಯಾ ತ್ಯಾ ಅದು ತ್ಯಜತ್ಯಂತೆ. ತ್ಯಾಜಂತ್ಯಂತೆ ಕಳೇವರಂ. ಓದಿ ಇನ್ನೊಮ್ಮೆ ಓದಿ ಶ್ವೇತಾ ಮಾತಾಜಿ. ನಿಮ್ಗೆ ಒಂದು ಚಾನ್ಸ್ ಓದಿ. ಯಂ ಯಂ ವಾಪಿ ಸ್ಮರನ್ ಭಾವಂ ತ್ಯಾಜಂತ್ಯಂತೆ ಕಳೇವರಂ ತಂ ತಮೇವೈತಿ ಕೌಂತೇಯ ಸದಾ ತದ್ಭಾವ ಭಾವಿತಃ.
ಧನ್ಯವಾದಗಳು ಮಾತಾಜಿ. ಪರ್ಫೆಕ್ಟ್ ಆಯ್ತು. ಶ್ರುತಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸುಜಾತ ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ ಓದಿ. ತಸ್ಮಾತ್ ಸರ್ವೇಷು ಕಾಲೇಷು ಮಾಮನುಸ್ಮರಯುಧ್ಯ ಚ ಮಯ್ಯರ್ಪಿತ ಮನೋಬುದ್ಧಿಃ ಮಾಮೇ ವೈಶ್ಯಸ್ಯ ಸಂಶಯಃ. ಅಭ್ಯಾಸಯೋಗಯುಕ್ತೇನ ಚೇತಸಾ ನಾನ್ಯಗಾಮಿನಾ ಪರಮಃ ಪುರುಷಂ ದಿವ್ಯಂ ಯಾತಿ ಪಾರ್ಥಾನುಚಿಂತಯನ್. ಧನ್ಯವಾದಗಳು ಮಾತಾಜಿ. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಮಾತಾಜಿ. ಸುಮಾ ಮಾತಾಜಿ ಓದಿ. ಸುಮಾ ಮಾತಾಜಿ ಒಂದು ನಿಮಿಷ. ಕವಿಂ ಪುರಾಣ ಸುಜಾತ ಮನುಷ್ಯಾಸ್ತಿರಂ. ಮಾತಾಜಿ ಓದಿ ಸುಜಾತ. ಶ್ಲೋಕ 9. ಕವಿಂ ಪುರಾಣ ಮನುಶಾಸಿತಾರಂ ಅಣೋರಣೀಯಾಂತ ಮನುಸ್ಮರೇದ್ಯ ಸರ್ವಸ್ಯ ದಾತಾರಮಂಚಿತ್ಯ ರೂಪಂ ಆದಿತ್ಯವರ್ಣಂ ತಮಸ ಪರಸ್ತಾತ್. ಶ್ಲೋಕ 10. ಪ್ರಯಾಣಕಾಲೇ ಮನಸಾಚಲೇನ ಭಕ್ತ್ಯಾ ಯುಕ್ತೋ ಯೋಗಬಲೇನ ಚೈವ ಭ್ರುವೋರ್मध्ये ಪ್ರಾಣಮವೇಶ್ಯ ಸ ತಂ ಪರಂ ಪುರುಷಮುಪೈತಿ ದಿವ್ಯಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಹರೇ ಕೃಷ್ಣ. ಸುಮಾ ಮಾತಾಜಿ ಓದಿ. ಸುಮಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯತಯೋ ವೀತರಾಗಃ ಯದ್ದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಪ್ರವಕ್ಷ್ಯೆ. ಸರಿನಾ ಮಾತಾಜಿ? ಸರಿ ಆಯ್ತು ಮಾತಾಜಿ. ಓದಿದ್ದು ಸರಿ ಆಯ್ತು. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಇನ್ನೊಂದು ಓದ್ಬೇಕಾ ಮಾತಾಜಿ? ಒಂದೇನಾ? ಇಲ್ಲ ಇನ್ನೊಂದು ಓದಿ. ಸರ್ವದ್ವಾರಾಣಿ ಸಂಯಮ್ಯ ಮನೋವೃದ್ಧಿ ನಿರುದ್ಯ ಚ ಮೂದ್ವಾರ್ಯ ದಾರ್ಯಾತ್ಮನ ಪ್ರಾಣಂ ಅಸ್ಥಿತೋ ಯೋಗ ಧಾರಣಂ. ಸ್ವಲ್ಪ ಲಾಂಗ್ ಆಯ್ತು ಮಾತಾಜಿ. ಮೂರ್ ಒತ್ತಕ್ಷರ ಇದೆ, ಎರಡು. ಮೂರ್ಧ್ಯ ದಾಯಾತ್ಮನ. ಸರಿ ಹೇಳಿ ಮತ್ತೆ. ದಾಯಾತ್ಮನ ಕರೆಕ್ಟ್. ಮೂರ್ಧ್ಯಾತ್ಮನ ಪ್ರಾಣಂ ಅಸ್ಥಿತೋ ಯೋಗ ಧಾರಣಂ. ಆಸ್ಥಿತೋ ಯೋಗ ಧಾರಣಂ. ಆಸ್ಥಿತೋ ಯೋಗ ಧಾರಣಂ. ಇನ್ನೊಂದ್ಸಲ ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಸರ್ವದ್ವಾರಾಣಿ ಸಂಯಮ್ಯ ಮನೋವೃದ್ಧಿ ನಿರುದ್ಯ ಚ ಮೂರ್ಧ್ವ ದಾಯಾತ್ಮನ ಪ್ರಾಣಂ ಆಸ್ಥಿತೋ ಯೋಗ ಧಾರಣಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವಂದನೆಗಳು ಮಾತಾಜಿ. ಉಮಾದೇವಿ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಉಮಾದೇವಿ ವೆಂಕಟೇಶ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಕೃಷ್ಣ ಮಾತಾಜಿ. ಶ್ಲೋಕ 13. ಓಮಿತೆ ಕಾಕ್ಷರಂ ಬ್ರಹ್ಮ ವ್ಯವಹಾರನ್ ಮಾಮನುಸ್ಮರನ್ ಯಾ ಪ್ರಯಾತಿ ತೇಜನ್ ದೇಹಂ ಸಾಯಾತಿ ಪರಮಂ ಗತಿಂ. ಓಮಿತ್ಯೇಕಾಕ್ಷರಂ. ಓಮಿತ್ಯೇ ಅಲ್ಲಿ ಯಾವ ಒತ್ತಿದೆ ಮಾತಾಜಿ? ಓಮಿತ್ಯೇಕಾಕ್ಷರಂ ವ್ಯಾಹರ. ಅದು ಚೂರು ಹೇಳಿ ಮಾತಾಜಿ ಇನ್ನೊಂದ್ಸತಿ. ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್. ಕಾಕ್ಷರಂ ಬ್ರಹ್ಮ ಓಮಿತೇಕಾಕ್ಷರಂ ಬ್ರಹ್ಮ ವ್ಯವಹಾರನ್ ಮಾಮನುಸ್ಮರನ್ ಯಾ ಪ್ರಯಾತಿ ತೇಜನ್ ದೇಹಂ ಸಾಯಾತಿ ಪರಮಾಂ ಗತಿಂ. ಸರ್ವಾಯ್ತಾ ಮಾತಾಜಿ? ಅದೆರಡು ಸರಿ ಬರ್ಲಿಲ್ಲ ಮಾತಾಜಿ. ತೇಜನ್ ಅಂದ್ರೆ ಇದು ಲಾಂಗ್ ಆಗುತ್ತೆ. ತ್ಯಜನ್. ಓಮಿತ್ಯೇಕಾಕ್ಷರಂ. ಓಮಿತ್ಯೇ ಅಂತ ಒತ್ತು ಹೇಳಿ ಮಾತಾಜಿ. ಓಮಿತ್ಯೇಕಾಕ್ಷರಂ ವ್ಯಾಹರನ್. ಅಲ್ಲಿ ಮತ್ತೆ ಅದೇ ಮಿಸ್ಟೇಕ್ ಆಯ್ತು. ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯವಹಾರನ್ ವ್ಯಾಹರನ್ ಮಾಮ ಪ್ರಯಾತಿ ತೇಜನ್ ದೇಹಂ ತ್ಯಜನ್ ದೇಹಂ ಯಾ ಪ್ರಯಾತಿ ತ್ಯಜನ್ ದೇಹಂ ಸಾಯಾತಿ ಪರಮಾಂ ಗತಿಂ.
ಕರೆಕ್ಟ್ ಕರೆಕ್ಟ್. ಅನನ್ಯಚೇತ ಸತತಂ ಯೋ ಮಾಂ ಸ್ಮರತಿ ನಿತ್ಯಶಃ ತಸ್ಯಾಹಂ ಸುಲಭ ಪಾರ್ಥ ನಿತ್ಯಯುಕ್ತಸ್ಯ ಯೋಗಿನಃ. ಸರ್ವೋತ್ತಮ ಮಾತಾಜಿ ಪರ್ಫೆಕ್ಟ್ ಆಯ್ತು ಮಾತಾಜಿ, ಧನ್ಯವಾದ. ಸರಿ ಇದೆ, ಸರಿ. ಧನ್ಯವಾದಗಳು. ವನಜ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮಾಮುಪೇತ್ಯ ಪುನರ್ಜನ್ಮ ದುಃಖಾಲಯಮ ಶಾಶ್ವತಂ ನಾಪ್ನುವಂತಿ ಮಹಾತ್ಮಾನಂ ಸಂಸಿದ್ಧಿ ಪರಮಾಗತ. ಮಹಾತ್ಮಾನಃ ಮಾತಾಜಿ, ಇದು ಮಹಾತ್ಮಾನಂ ಅಲ್ಲ, ಮಹಾತ್ಮಾನಃ. ನಾಪ್ನುವಂತಿ ಮಹಾತ್ಮಾನಃ ಸಂಸಿದ್ಧಿ ಪರಮಾಗತಃ. ಸರಿನಾ ಮಾತಾಜಿ? ಸರಿ ಆಯ್ತು. ಇದು ಓದಿ ಮಾತಾಜಿ. ಆ ಬ್ರಹ್ಮಭುವನಾರ್ಲೋಕಃ ಪುನರಾವರ್ತಿನೋರ್ಜುನ ಮಾಮುಪೇತ್ಯ ತು ಕೌಂತೇಯ ಪುನರ್ಜನ್ಮ ನ ವಿದ್ಯತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ವನಿತಾ ಶೆಟ್ಟಿ ಮಾತಾಜಿ ಓದಿ. ವನಿತಾ ಶೆಟ್ಟಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಓದ್ತೇನೆ ಮಾತಾಜಿ. ಶ್ಲೋಕ 17. ಸಹಸ್ರಯುಗ ಪರ್ಯಂತಂ ಅಹರ್ಯದ್ ಬ್ರಹ್ಮಣೋ ವಿದುಃ ರಾತ್ರಿಂ ಯುಗ ಸಹಸ್ರಾಂತಂ ತೇ ಹೋರಾತ್ರಮಿದೋ ಜನಾಃ. ಹೋರಾತ್ರೋ ವಿದ ಜನಃ. ಮೇಲೆ ಮಾಡಿ ಮಾತಾಡಿ. ಶ್ಲೋಕ 18. ಅವ್ಯಕ್ತಾವ್ಯಕ್ತಯ ಸರ್ವಾಃ ಪ್ರಭವಂತ್ಯ ಹರಾಗಮೆ ರಾತ್ರ್ಯಾಗಮೆ ಪ್ರಲೀಯಂತೆ ತತ್ರೈವ ವ್ಯಕ್ತ ಸಂಜ್ಞಕೆ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ವಿದ್ಯಾ ಕಾಮತ್ ಮಾತಾಜಿ ಓದಿ. ಹರೇ ಕೃಷ್ಣ. ಭೂತಗ್ರಾಮಸ ಏವಾಯಂ ಭೂತ ಪ್ರಲೀಯತೆ ರಾತ್ರೋ ಗಮ್ಯವೇವಶ ಪಾರ್ಥ ಪ್ರಭವತ್ತೆ ಹರಾಗಮೆ. ರಾತ್ರ್ಯಗಮ್ಯೇ ವಶ ರಾತ್ರ್ಯಗಮ್ಯೇ ವಶ ಪಾರ್ಥ ಪ್ರಭವತ್ತೆ ಹರಾಗತೆ ಹರಾಗಮೆ ಪರಾಗತ್ಯ ಹರಾಗಮೆ. ಪರಸ್ತಸ್ಮಾತ್ ಭಾವೋನ್ಯೋ ವ್ಯಕ್ತೋ ವ್ಯಕ್ತತ್ ಸನಾತನ ಯಂ ಸಾ ಸರ್ವೇಷು ಭೂತೇಷು ನಶ್ಯಸ್ಸು ನ ವಿನಶ್ಯತಿ. ಹರೇ ಕೃಷ್ಣ. ಇನ್ನೊಮ್ಮೆ ಓದಿ ಮಾತಾಜಿ. ಪರಸ್ತಸ್ಮಾತ್ ಭಾವೋನ್ಯೋ ವ್ಯಕ್ತೋ ವ್ಯಕ್ತತ್ ಸನಾತನ. ಇಲ್ಲಿ ಎಸ್ ಇದೆಯಲ್ಲ, ಆ ಎಸ್ ಆ ಅಂತ ಸೇರಿಸ್ಕೋಬೇಕು ಎರಡನೇ ಲೈನ್ಗೆ. ವ್ಯಕ್ತೋ ವ್ಯಕ್ತಾತ್ ಸನಾತನ ಯಂ ಸಾ ಸರ್ವೇಷು ಭೂತೇಷು ನಶ್ಯಸ್ಸು ನ ವಿನಶ್ಯತಿ. ಧನ್ಯವಾದಗಳು ಮಾತಾಜಿ. ಆಕ್ಚುಲಿ ಇದು ಎಸ್ ಅಂತ ಬರ್ತದಲ್ವಾ, ಅದು ಆ ಅಂತ ಮಾತಾಜಿ. ಭಾವೋನ್ಯೋ ಭಾವೋ ಅನ್ಯೋ ಭಾವೋ ಅನ್ಯೋ ಪರಸ್ತಸ್ಮಾತ್ ಭಾವನ್ಯೋ ವ್ಯಕ್ತೋ ವ್ಯಕ್ತಾತ್ ಸನಾತನ. ಈ ಎಸ್ ಅನ್ನ ಈ ಕಡೆ ಸೇರಿಸ್ಕೋಬೇಕು ಎರಡನೇ ಲೈನ್ಗೆ, ಅವ್ಯಕ್ತ ಆಗುತ್ತೆ. ಇಲ್ಲಿ ಬಂದಿದೆ. ಇದು ಆಕ್ಚುಲಿ ಇದು ಇಲ್ಲಿ ಅವ್ಯಕ್ತ ಅಂತ ಬರ್ಬೇಕಿತ್ತು. ಅದು ಬುಕ್ ಅಲ್ಲಿ ಕರೆಕ್ಟ್ ಆಗಿ ನಮ್ಗೆ ಓದ್ಲಿಕ್ಕೆ ಬರ್ತದೆ ಇದು. ಪುನಃ ಓದ್ಬೇಕಾ ಮಾತಾಜಿ? ಬೇಡ ಮಾತಾಜಿ, ಧನ್ಯವಾದಗಳು. ಧನ್ಯವಾದ. ವಿ ಮಂಗಳ ಮಾತಾಜಿ ಓದಿ. ವಿ ಮಂಗಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅವ್ಯಕ್ತೋಕ್ಷರ ಇತ್ಯುಕ್ತ ತಮಹೋ ಪರಮಾಗತಿಂ ಯಂ ಪ್ರಾಪ್ಯ ನ ನಿವರ್ತಂತೆ ತದಂ ಪರಮಂ ಮಮ. ಪರಂ ಮಮ. ಇನ್ನೊಂದ್ಸಲ ಓದ್ಲ ಮಾತಾಜಿ.
ಅವ್ಯಕ್ತೋಕ್ಷರ ಇತ್ಯುಕ್ತೋ ತಮಾಹೋ ಪರಮಾಗತಿಂ ಯಂ ಪ್ರಾಪ್ಯ ನ ನಿರ್ವಂತಂತೆ ತದಂ ಪರಮ ಮಮ. ನಿವರ್ತಂತೆ ಎಂ ಪ್ರಾಪ್ಯ ನಿವರ್ತಂತೆ ಯಂ ಪ್ರಾಪ್ಯನ ನಿರ್ವಂತಂತೆ ತದಂ ಪರಂ ನಿವರ್ತಂತೆ 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 ಯಂ ಪ್ರಾಪ್ಯ ನಿವರ್ತಂತೆ ಕರೆಕ್ಟ್ ತದ್ದಾಮ ಪರಂ ಮಮ. ಓದಿ ಮಾತಾಜಿ. ಪುರುಷ ಸ ಪರಂ ಪಾರ್ಥ ಭಕ್ತ ಲಭ್ಯಸ್ಯ ನನ್ಯಚ್ಯ ಯಸ್ಯಂತಾಸ್ತಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಯಾವುದೋ ಒಂದು ರಾಂಗ್ ಐತಿ ಇಲ್ಲಿ ನೀವು ಹೇಳಿದ್ದು. ಪದಂ ಅಂತ ಯಸ್ಯಂತಾಸ್ತಾನಿ ಭೂತಾನಿ ಅಥವಾ ಮೇಲೆ ಭಕ್ತ್ಯ ಲಭ್ಯ ಮಾತಾಜಿ. ಪುರುಷ ಇನ್ನೊಂದ್ಸಲಿ ಓದಿ ಮಾತಾಜಿ. ಪುರುಷಂ ಸಂ ಪರಂ ಭಕ್ತ ಪುರುಷಃ ಸ ಪರಂ ಪಾರ್ಥ ಭಕ್ತ ಲಭ್ಯಸ್ತ ಸ ಪರ ಪಾರ್ಥ. ಸೊನ್ನೆ ಇಲ್ಲ ಮಾತಾಜಿ, ಎರಡು ಸಣ್ಣ ಸಣ್ಣ ಸೊನ್ನೆ ಇದೆ. ಪರಹ ಇದೆ ಅಲ್ವಾ ಮಾತಾಜಿ? ಎರಡು ಸೊನ್ನೆ ಇದೆ. ಪುರುಷ ಸಹ ಪರಹ ಪಾರ್ಥ. ಪುರುಷ ಸಹ ಪರಹ ಪಾರ್ಥ ಭಕ್ತ ಲಭ್ಯಸ್ತ ನನ್ಯಃ ಯಸ್ಯಂತಾಸ್ತಾನಿ ಭೂತಾನಿ ಯೇನ ಸರ್ವಮಿದಂ ತತಂ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಯಶೋದಮ್ಮ ಮಾತಾಜಿ ಓದಿ. ಯಶೋದಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಾತ್ರ ಕಲೆ ತನ್ವಾವೃತ್ತಿಂ ಅವೃತ್ತಿಂ ಜೈವ ಯೋಗಿನಃ ಪ್ರಯಾತ ಯಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಹರೇ ಕೃಷ್ಣ ಮಾತಾಜಿ. ಫಸ್ಟ್ ಲೆಟರ್ ಯತ್ರ ಮಾತಾಜಿ, ಯಾತ್ರ ಅಲ್ಲ, ಯತ್ರ ಕಾಲೆ. ಯತ್ರ ಕಾಲೆ ತ್ವನಾವೃತ್ತಿಂ ಯತ್ರ ಕಾಲೆ. ಹೌದು, ಯತ್ರ ಕಾಲೆ ತ್ವನಾವೃತ್ತಿಂ ಅವೃತ್ತಿಂ ಚೈವ ಯೋಗಿನಃ ಪ್ರಯಾತ ಯಾಂತಿ ತಂ ಕಾಲಂ ವ್ಯಕ್ಯಾಮಿ ಭರತವರ್ಷಭ. ಹರೇ ಕೃಷ್ಣ ಮಾತಾಜಿ. ಇನ್ನೊಂದಿದೆ ವಕ್ಷ್ಯಾಮಿ ಭರತರ್ಷಭ. ಇದು ವಕ್ಷ್ಯಾಮಿ ಮಾತಾಜಿ. ವಕ್ಷ್ಯಾಮಿ ಭರತರ್ಷಭ. ವಕ್ಷ್ಯಾಮಿ ಭರತರ್ಷಭ. ಇದು ಓದಿ ಮಾತಾಜಿ. ಶ್ಲೋಕ 24. ಅಗ್ನಿ ಜ್ಯೋತಿರಃ ಶುಕ್ಲಃ ಷಣ್ಮಾಸ ಉತ್ತರಾಯಣಂ ತತ್ರ ಪ್ರಯಾತ ಗಂಚತಿ ಬ್ರಹ್ಮ ಬ್ರಹ್ಮವಿದೋ ಜಾನಃ. ತಾತ್ರ ಅಲ್ಲ, ತತ್ರ. ಸತ್ರ ತತ್ರ ಪ್ರಯಾತ ಗಂಚತಿ ಬ್ರಹ್ಮ ಬ್ರಹ್ಮವಿದೋ ಜಾನಃ. ತತ್ರ ಪ್ರಯಾತ ಗಚ್ಚಂತಿ ಬ್ರಹ್ಮ ಬ್ರಹ್ಮವಿದೋ ಜನಾಃ. ಬ್ರಹ್ಮ ಬ್ರಹ್ಮವಿದೋ ಜನಃ. ಇನ್ನೊಮ್ಮೆ ಓದುದು ಮಾತಾಜಿ. ಇನ್ನೊಮ್ಮೆ ಓದಿ ಮಾತಾಜಿ. ಅಗ್ನಿರ್ಜ್ಯೋತಿರಃ ಶುಕ್ಲಃ ಷಣ್ಮಷ ಉತ್ತರಾಯಣಂ ತತ್ರ ಪ್ರಯಾತ ಗಂಚಿತಿ ಬ್ರಹ್ಮ ಬ್ರಹ್ಮವಿದೋ ಜಾನಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ, ಧನ್ಯವಾದ. ಎಲ್ಲ ಒಂದು ಆಯ್ತಲ್ಲ. ಹೊಸ ಪದ್ಮ ಮಾತಾಜಿ ಓದಿ. ಪದ್ಮ ಮಾತಾಜಿ. ಹರೇ ಕೃಷ್ಣ. ಧೂಮೋ ರಾತ್ರಿಸ್ತಥಾ ಕೃಷ್ಣಃ ಷಣ್ಮಾಸಾ ದಕ್ಷಿಣಾಯನಂ ತತ್ರ ಚಾಂದ್ರಮಸಂ ಜ್ಯೋತಿಃ ಯೋಗಿ ಪ್ರಾಪ್ಯ ನಿವರ್ತತೆ. ಶುಕ್ಲಕೃಷ್ಣೇ ಗತಿ ಹೇತೆ ಜಗತಃ ಶಾಶ್ವತೆ ಮತೆ ಏಕಯಾ ಯಾತ್ಯನಾವೃತ್ತಿಂ ಅನ್ಯಯಾ ವರ್ತತೆ ಪುನಃ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಶ್ರೀಕಾಂತ್ ಪ್ರಭುಜಿ ಓದಿ.
श्रीकांत प्रभु जी। हरे कृष्ण। नैते स्तुति पार्थ जानन् योगी मुह्यते कश्चन तस्मात् सर्वेषु कालेषु योगयुक्तो भवार्जुन। हरे कृष्ण। ओदि प्रभु जी। वेदेषु यज्ञेषु तपस्सु चैव दानेषु यत् पुण्यफलं प्रतिष्ठम् अत्येति तत् सर्वमिदं विदित्वा योगी परं स्थानमुपैति चाद्यम्। ಧನ್ಯವಾದಗಳು ಪ್ರಭುಜಿ. ಎಲ್ಲವೂ ಇದನ್ನು ಓದುವ ಲಾಸ್ಟ್. ಓಂ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮ ವಿದ್ಯಾಯಾಂ ಯೋಗಶಾಸ್ತ್ರೇ ಅರ್ಜುನ ಸಂವಾದೆ ಅಕ್ಷರ ಪರಬ್ರಹ್ಮಣ್ಯಾಯಃ ನಮಃ ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ಹರೇ ರಾಮ ರಾಮ ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಅಧ್ಯಾಯ 9. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ನವಮೋऽಧ್ಯಾಯಃ. ರಾಜವಿದ್ಯಾ ರಾಜಗುಹ್ಯಯೋಗಃ. ಪರಮಗುಹ್ಯ ಜ್ಞಾನ. ಗೀತಾ ಕೋಡಿಕಲ್ ಮಾತಾಜಿ ಓದಿ. ಓದ್ತೇನೆ ಮಾತಾಜಿ. ಶ್ರೀ ಭಗವಾನುವಾಚ ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್. ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಗೀತಾ ಕೋಡಿಕಲ್ ಮಾತಾಜಿಯನ್ನು ಬಿಟ್ಟು ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿ. ಓದಿ ಮಾತಾಜಿ. ಶ್ಲೋಕ 2. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಎಪಿ ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಅಶ್ರದ್ಧದಾನ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತ್ಮನಿ ಮಯಾ ತತಮಿದಂ ಸರ್ವಂ ಜಗದವ್ಯಕ್ತಮೂರ್ತಿನಾ ಮತ್ಸಾನಿ ಸರ್ವಭೂತಾನಿ ನ ಚಾಹಂ ತೇಷ್ವಸ್ಥಿತಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಲಕ್ಷ್ಮಿ ಗೋಕವಿ ಮಾತಾಜಿ ಓದಿ. ಲಕ್ಷ್ಮಿ ಗೋಕವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ ಮಾತಾಜಿ. ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ಚರಂ ಭೂತರ್ಬೈನಶ್ಚ ಭೂತಸ್ಥೋ ಮಮ. ಮಾತಾಜಿ ಧನ್ಯವಾದಗಳು. ನಿಮ್ದು ನೆಟ್ವರ್ಕ್ ಸ್ಲೋ ಇದೆ ಅಂತ ಇದು ಕೇಳಲಿಲ್ಲ ನಮ್ಗೆ. ಮಮಾತ್ಮ ಇನ್ನೊಂದ್ಸಲ ಹೇಳೋಣ ಮಾತಾಜಿ. ಇನ್ನೊಂದ್ಸಲ ಹೇಳಿ ಮಾತಾಜಿ. ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ಚರಂ ಭೂತಭ್ರನ್ನ ಚ ಭೂತಸ್ಥೋ ಮಮಾತ್ಮ ಭೂತ ಭಾವನಾ. ಹರೇ ಕೃಷ್ಣ ಮಾತಾಜಿ. ಅಟೆಂಡೆನ್ಸ್ ಲಿಂಕ್ ಹಾಕಿ ಮಾತಾಜಿ ಪ್ಲೀಸ್. ಶ್ವೇತಾ ಮಾತಾಜಿ ಅಟೆಂಡೆನ್ಸ್ ಲಿಂಕ್ ಹಾಕಿ. ಓಕೆ ಮಾತಾಜಿ. ಲಕ್ಷ್ಮಿ ಮಾತಾಜಿ. ಲಕ್ಷ್ಮಿ ಗೋಕವಿ ಮಾತಾಜಿ ಓದಿ ಮಾತಾಜಿ. ಹಾ ಮಾತಾಜಿ. ಯಥಾಕಾಶ ಸ್ಥಿತೋ ನಿತ್ಯಂ ವಾಯು ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿತ್ಯುಪಧಾರಯ. ಹರೇ ಕೃಷ್ಣ ಮಾತಾಜಿ.
ಧನ್ಯವಾದಗಳು. ಜೈ ಹರೇ ಕೃಷ್ಣ. ಅನಸೂಯ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಸರ್ವಭೂತಾನಿ ಕೌಂತೇಯ ಪ್ರಕೃತಿಂ ಯಾಂತಿ ಮಾಮಿಕಾಂ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪದ ವಿಸೃಜಾಮ್ಯಹಂ. ಪ್ರಕೃತಿಂ ಸ್ವಾಮ ವಷ್ಟಭ್ಯ ಪ್ರಕೃತಿಂ ಚಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಾಮಿಮಂ ಕೃಷ್ಣಂ ಅವಶ್ಯಂ ಪ್ರಕೃತೆ ವರ್ಷತ. ಅವಶ್ಯಂ ಪ್ರಕೃತತೆ ವರ್ಷಾತ್. ಅವಶ್ಯಂ ಪ್ರಕೃತಿ ವಶಾತ್. ಅವಶ್ಯಂ ಪ್ರಕೃತೆ ವರ್ಷಾತ್. ಸರಿ. ಪ್ರಕೃತಿಂ ಸ್ವಾಮವಷ್ಟಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಾಮಿಮಂ ಕೃಷ್ಣಂ ಅವಶ್ಯಂ ಪ್ರಕೃತೆ ವರ್ಷತೆ ವರ್ಷಾತ್. ಪ್ರಕೃತೇರ್ ವಶಾತ್. ಪ್ರಕೃತೆ ವರ್ಷಾತ್. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಶ್ರೀಕಾಂತ್ ಪ್ರಭುಜಿ ಓದಿ ಪ್ರಭುಜಿ. ಚಾರ್ಜ್ ಹಾಕತ್ ನೋಡ್ ಬಟನ್ ನೋಡಿ. ಚಾರ್ಜ್ ಆಗಲ್ ಕಡಿ. ಲಕ್ಷ್ಮಿ ಮಾಡ್ಕೊಳ್ಳಿ ದಯವಿಟ್ಟು. ಮ್ಯೂಟ್ ಮಾಡ್ಕೊಳ್ಳಿ. ನಾನೇ ಮಾಡ್ತೀನಿ. ಚಂದನ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನ ವದಾಸೀನಂ ಅಸಕ್ತಂ. ನೆಟ್ವರ್ಕ್ ಸರಿ ಇಲ್ಲ. ನೆಟ್ವರ್ಕ್ ಹೋಯ್ತು ಮಾತಾಜಿ. ಕೇಳಿಸ್ಲಿಲ್ಲ ಮತ್ತೆ. ಲಾಸ್ಟ್ ಕೇಳಿಸ್ಲಿಲ್ವಾ ಮಾತಾಜಿ? ಲಾಸ್ಟ್ ಸೆಂಟೆನ್ಸ್ ಕೇಳಿಸ್ಲಿಲ್ಲ, ಇನ್ನೊಮ್ಮೆ ಓದಿ ಮಾತಾಜಿ. ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನ ವದಾಸೀನಂ ಅಸಕ್ತಂ ತೇಷು ಕರ್ಮಸು. ಮಯಾಧ್ಯಕ್ಷೇಣ ಪ್ರಕೃತಿಃ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೇಯ ವಿಪರಿವರ್ತತೆ. ಧನ್ಯವಾದಗಳು ಹರೇ ಕೃಷ್ಣ ಮಾತಾಜಿ. ದೀಪಾ ಬಾಳಿಗ ಮಾತಾಜಿ ಓದಿ. ಹರೇ ಕೃಷ್ಣ. ಅವಜಾನಂತಿ ಮಾಂ ಮೂಢಾ ಮಾನುಷಿಂ ತನುಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತ ಮಹೇಶ್ವರಂ. ಓದಿ ಮಾತಾಜಿ. ಮೋಘಾಶಮೋಘ ಕರ್ಮಾಣೋ ಮೋಘಜ್ಞಾನ ವಿಚೇತಸಃ ರಾಕ್ಷಸೀಮಾಸುರಿಂ ಚೈವ ಪ್ರಕೃತಿಂ ಮೋಹಿನಿಂ ಶ್ರಿತಾಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ ಓದಿ. ಗಾಯತ್ರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ಗೀತಾ ಎಂ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಮಹಾತ್ಮನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಃ ಭಜಂತೆ ನನ್ಯ ಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ ಸತತಂ ಕೀರ್ತಿಯಂತೋ ಮಾಂ ಯತಂತಶ್ಚ ದೃಢವ್ರತಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತ ಉಪಾಸತೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಗಾಯತ್ರಿ ಮಾತಾಜಿ ಅನ್ಮ್ಯೂಟ್ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಜ್ಞಾನಯಜ್ಞೇನ ಚಾಪ್ಯನ್ಯ ಯಜಂತೋ ಮಾಮುಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋ ಮುಖಂ. ಶ್ಲೋಕ 16. ಅಹಂ ಕೃತುರಹಂ ಯಜ್ಞಃ ಸ್ವದಾಹಮಹಮೌಷಧಂ ಮಂತ್ರೋಹಮಹಮೇವಾಜ್ಯಂ ಅಹಮಗ್ನೇರಹಂ ಹೋತಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಗೀತಾ ಕೋಡಿಕಲ್ ಮಾತಾಜಿ ಓದಿ. ಪಿತಾಹಮಸ್ಯ ಜಗತೋ ಮಾತಾ ದಾತಾ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರ ಋಕ್ಸಾಮ ಯಜುರೇವ ಚ.
गतिर्भर्ता प्रभु साक्षी निवास शरणं सुहृत् प्रभव प्रलयस्थानं निधानं बीजमव्ययम्. हरे कृष्ण. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಜಯಂತಿ ಶೆಟ್ಟಿ ಮಾತಾಜಿ ಓದಿ ಮಾತಾಜಿ. ಜಯಂತಿ ಶೆಟ್ಟಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ, ಓದಿ. ಜಯಂತಿ ಶೆಟ್ಟಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ, ಓದಿ. ಸೌಮ್ಯೇಶ್ವರಿ ಮಾತಾಜಿ ಓದಿ. ಸೌಮ್ಯೇಶ್ವರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19. ತಪಾಮ್ಯಹಮಹಂ ವರ್ಷಂ. ಮಾತಾಜಿ ಹೇಳಿ ಮಾತಾಜಿ. ಲಲಿತಾ ಮಾತಾಜಿ. ತಪಾಮ್ಯಹಮಹಂ ವರ್ಷಂ. ವರ್ಷಂ. ತಪಾಮ್ಯಹಮಂ ಬರುತ್ತೆ ಮಾತಾಜಿ. ತಪಾಮ್ಯಹಮಹಂ. ತಪಾಮ್ಯಹಮಹಂ ಅಂದ್ರೆ ಇಲ್ಲಿ ಅಹಂ ಅಹಂ ಅಂತ ಬರ್ತದೆ. ಇಲ್ಲಿ ತಪಾಮಿ ಅಹಂ ಅಂತ ಅಹಂ ಅಹಂ ಅಂದ್ರೆ ನಾನು, ಅಹಂ ಅಹಂ ಅಂತ ಬರ್ತದೆ. ಓದಿ. ಲಲಿತಾ ಮಾತಾಜಿ ಹೇಳಿಕೊಡಿ. ತಪಾಮಿ ಅಹಂ ಅಂತ ಆಗತ್ತೆ ಮಾತಾಜಿ. ಅದ್ ಬಿಡಿಸಿದ್ರೆ ತಪಾಮ್ಯಹಂ ತಪಾಮ್ಯಹಂ ಅಹಂ ಅಂತ ಬರುತ್ತೆ. ತಪಾಮ್ಯಹಂ ಅಹಂ ವರ್ಷಂ. ತಪಾಮ್ಯಹಮಹಂ ವರ್ಷಂ. ತಪಾಮ್ಯಹಮಹಂ ಅಂತ ಹೇಳ್ಬೋದು. ತಪಾಮ್ಯಹಮಹಂ ವರ್ಷಂ. ನಿಗೃಹ್ಣಾಮೃತ್ಸುಜಾಮಿ ಚ. ನಿಗೃಹ್ಣ್ಯಾಮ್ಯುತ್ಸೃಜಾಮಿ ಚ. ನಿಗೃಹಣ್ಯಾಮ್ಯುತ್ಸೃಜಾಮಿ ಚ. ಅಮೃತಂ ಚೈವ ಮೃತ್ಯುಶ್ಚ ಸದಸಶ್ಚಾಹಮರ್ಜುನ. ಮಾತಾಜಿ ಇನ್ನೊಂದ್ಸರಿ ಓದ್ಲಾ? ಓದಿ ಓದಿ. ತಪಾಮ್ಯಹಮಂ ತಪಾಮ್ಯಹಮಹಂ ವರ್ಷಂ. ತಪಾಮ್ಯಹಮಹಂ ವರ್ಷಂ. ನಿಗೃಹ್ಣಾಮ್ಯುತ್ಸೃಜಾಮಿ ಚ. ಅಮೃತಂ ಚೈವ ಮೃತ್ಯುಶ್ಚ ಸದಸಶ್ಚಾಹಮರ್ಜುನ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಓದಿ ಮಾತಾಜಿ. ಇದು ಶ್ಲೋಕ 20. ತ್ರೈವಿದ್ಯಾ ಮಾಂ ಸೋಮಪಾಃ ಭೂತಪಾಪಾಃ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವಭೋಗಾನ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇದು ಸ್ವಲ್ಪ ಟ್ಯೂನ್ ಅಲ್ಲಿ ಓದಿ ಲಲಿತಾ ಮಾತಾಜಿ. ಟ್ಯೂನ್ ಒಂದು ಬರಲಿಲ್ಲ. ತ್ರೈವಿದ್ಯಮಾಂ ಸೋಮಪಾಪೂತ ಪಾಪ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವಭೋಗಾನ್. ಮಾತಾಜಿ ಓದ್ಲಾ? ಓದಿ. ಹರೇ ಕೃಷ್ಣ ಮಾತಾಜಿ. ತ್ರೈವಿದ್ಯಮಾಂ ಸೋಮಪಾಪೂತ ಪಾಪಾಃ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವಭೋಗಾನ್. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕಾಂತಮಣಿ ಮಾತಾಜಿ ಗಲಾಟೆ ಇದೆ ಮಾತಾಜಿ, ಓದಕ್ಕಾಗಲ್ಲ. ಓಕೆ ಮಾತಾಜಿ. ಲಕ್ಷ್ಮಿ ಗೋಕವಿ ಮಾತಾಜಿ ಓದಿ. ಲಕ್ಷ್ಮಿ ಗೋಕವಿ ಮಾತಾಜಿ. ಹಾ ಮಾತಾಜಿ. ते तं भुक्त्वा विशालं क्षीणे पुण्ये मर्त्यलोकं विशन्ति एवं त्रैर्धर्ममनुप्रपन्नां गतागतं कामकामा ಲಭಂತೆ. ಇನ್ನೊಂದ್ಸಲ ಓದ್ಲಾ ಮಾತಾಜಿ? ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ ತೇತಂ ಮರ್ತ್ಯಲೋಕಂ ವಿಶಂತಿ ಏವಂ ತ್ರಯೀ ಧರ್ಮಂ ಅನುಪ್ರಪನ್ನ ಗತಾಗತಂ ಕಾಮ ಕಾಮ ಲಭಂತೆ. ತೇತಂ ಭುಕ್ತ್ವಾ ಸ್ವರ್ಗಲೋಕಂ ವಿಶಾಲಂ
क्षीणे पुण्ये मर्त्यलोकं विशन्ति एवं त्रैधर्ममनुप्रपन्नः गतागतं कामकामा लभन्ते. ಕರೆಕ್ಟ್. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಓದಿದ್ರ 2 ಆಯ್ತಾ ನಿಮ್ಗೆ? ಇನ್ನೊಂದು ಇನ್ನೊಂದಿದೆ ಆಗ್ಬೇಕು. ಮಾತಾಜಿ, ಇದು ಓದಿ ಮಾತಾಜಿ. ಲಕ್ಷ್ಮೀ ಮಾತಾಜಿ, ಗೋಕವಿ ಮಾತಾಜಿ. ಹಾ, ಎಸ್ ಮಾತಾಜಿ. ಅನನ್ಯಾಶ್ಚಿಂತಯಂತೋ ನಾರ್ಮಲ್ ಮಾತಾಜಿ, ನಾರ್ಮಲ್. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನ ಪರ್ಯುಪಾಸತೆ. ನಾರ್ಮಲ್. ಅನನ್ಯಾ ಚಿಂತಯಂತೋ ಮಾ ಯೇ ಜನ್ಮ ಪರ್ಯುಪಾಸತೆ ಜನ ಯೇ ಜನ ಪರ್ಯುಪಾಸತೆ. ಯೇ ಜನ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಲಲಿತಾ ಮಾತಾಜಿ, ನೀವು ಓದಿ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 23. ಯೇಪ್ಯನ್ಯ ದೇವತಾ ಭಕ್ತಾ ಯಜಂತೆ ಶ್ರದ್ಧಯಾನ್ವಿತಾಃ ತೇಪಿ ಮಾಮೇವ ಕೌಂತೇಯ ಯಜಂತ್ಯ ವಿಧಿಪೂರ್ವಕಂ. ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾ ಚ ಪ್ರಭುರೇವ ಚ ನ ತು ಮಾಮಭಿಜಾನಂತಿ ತತ್ವೇನ ತಶ್ಚ್ಯವಂತಿ ತೇ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಲಕ್ಷ್ಮಿ ಲೋಕಜೀವನಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 25. ಯಾಂತಿ ದೇವತಾ ದೇವಾನ್ ಯಾಂತಿ ಪಿತೃವ್ರತಾಃ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಧ್ಯಾಜ್ಯೇನೋಪಿ ಮಾಂ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 26. ಪತ್ರಂ ಪುಷ್ಪಂ ಫಲಂ ತೋಯಂ ಯೋ ಮೇ ಭಕ್ತ್ಯಾ ಪ್ರಯಚ್ಛತಿ ತದಹಂ ಭಕ್ತಿ ಉಪವೃತ್ತಂ ಅಶ್ಯಾಮಿ ಪ್ರಯತಾತ್ಮನಃ. ತದಹಂ ಭಕ್ತಿ ಉಪವೃತಂ ಅಶ್ನಾಮಿ ಪ್ರಯತಾತ್ಮನಃ. ತದಹಂ ಭಕ್ತಿ ಉಪವೃತ್ತಂ ಅಶ್ನಾಮಿ ಪ್ರಯತಾತ್ಮನಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎನ್ ಸಾಯಿ ಲಕ್ಷ್ಮಿ ಮಾತಾಜಿ ಓದಿ. ಎನ್ ಸಾಯಿ ಲಕ್ಷ್ಮಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯತ್ ಕರೋಷಿ ಯತ್ ಶಾಸ್ಯಸಿ ಯತ್ ಹೋಷಿ ದದಾಸಿ ಯತ್ ತಪಸ್ಯಸಿ ತಪಸ್ಯಸಿ ಕೌಂತೆಯ ತತ್ ಕುರುಷ್ಟ ಮದರ್ಪಣಂ. ಯತ್ ಕರೋಷಿ ಯದಶ್ನಾಸಿ. ಯದಶ್ನಾಸಿ ಮಾತಾಜಿನ. ಯಜ್ಜುಹೋಷಿ ದದಾಸಿ ಯದಶ್ನಾಸಿ. ಯತ್ ಕರೋಷಿ ಯದಶ್ನಾಸಿ. ಅಶ್ನಾಸಿ ಯದಶ್ನಾಸಿ. ಯತ್ ಅಶ್ನಾಸಿ ಯದಶ್ನಾಸಿ. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ. ಯತ್ ತಪಸ್ಯಸಿ. ಯತ್ ತಪಸ್ಯಸಿ ಕೌಂತೆಯ ತತ್ ಕುರುಷ್ವ ಮದರ್ಪಣಂ. ತತ್ ಕುರುಷ್ವ ಮದರ್ಪಣಂ. ಇದು ಓದಿ ಮಾತಾಜಿ. ತತ್ ಮದರ್ಪಣಂ ಶುಭ ಶುಭ ಫಲೈರೇವಂ ಮೋಕ್ಷಸೆ ಕಂ ಕರ್ಮ ಬಂಧನೈ ಸನ್ಯಾಸ ಯೋಗ ಯುಕ್ತಾತ್ಮಂ ವಿಮುಕ್ತೋ ಮಾಮುಪೈಸ್ಯಸಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಯುಕ್ತಾತ್ಮಂ ಅಲ್ಲ, ಯುಕ್ತಾತ್ಮ. ಸರಿ ಇದೆ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಧುರಾ ವೆಂಕಟೇಶ್ ಮಾತಾಜಿ ಓದಿ. ಹಾ ಮಾತಾಜಿ. ಸಮೋಹಂ ಸರ್ವಭೂತೇಷು ನ ಮೇ ದ್ವೇಷ್ಯೋಸ್ತಿ ನ ಪ್ರಿಯಃ ಯೇ ಭಜಂತಿ ತು ಮಾಂ ಭಕ್ತ್ಯಾ ಮಯಿ ತೇಷು ಚಾಪ್ಯಹಂ. ಓದಿ ಮಾತಾಜಿ. अपि चेत् सुदुराचारो भजते मामनन्यभाक् साधुरेव समन्तव्यः सम्यग् व्यवसितो हि सः.
ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ನಂದಿನಿ ಮಾತಾಜಿ ಓದಿ. ನಂದಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಾಶ್ವತ ಶಾಂತಿಮಾಂ ನಿಗಚ್ಚತಿ ಕೌಂತೆಯ ಪ್ರತಿಜಾನೀಹಿ ನಾಮೇ ಭಕ್ತಃ ಪ್ರಣಶ್ಯತಿ ನಮೇ ಭಕ್ತಃ ಪ್ರಣಶ್ಯತಿ. ಶಾಶ್ವತ್ ಶಾಂತಿ, ಅದು ಶಾಶ್ವತ್ ಶಾಂತಿ ಇಲ್ಲ, ಶಾಶ್ವತ್ ಶಾಂತಿ. ಸ್ವಲ್ಪ ಇದಾಯ್ತು, ನೀವು ಶಾ ಅಂತ ಹೇಳಿದ್ದು ಮಾತಾಜಿ. ಇದು ಶಾಶ್ವತ್ ಶಾಂತಿ. ಇನ್ನೊಂದ್ಸಲ ಬಂದ್ರ ಮಾತಾಜಿ. ಓದಿ ಮಾತಾಜಿ. ಕ್ಷಿಪ್ರಂ ಭವತಿ ಧರ್ಮಾತ್ಮ ಶಾಶ್ವತ್ ಶಾಂತಿಂ ನಿಗಚ್ಚತಿ ಕೌಂತೆಯ ಪ್ರತಿಜಾನಿಹಿ ನಮೇ ಭಕ್ತಃ ಪ್ರಣಶ್ಯತಿ. ಮಾಂ ಹಿ ಪಾರ್ಥ ವ್ಯಪಶ್ರಿತ್ಯ ಯೇಪಿ ಸ್ಯುಃ ಪಾಪಯೋನಯಃ ಸ್ತ್ರೀಯೋ ವೈಶ್ಯಸ್ತದಾ ಶೂದ್ರಃ ತೇಪಿ ಯಾಂತಿ ಪರಾಂ ಗತಿಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪದ್ಮಜಿ ಎಸ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಕಿಂ ಪುನರ್ಬ್ರಾಹ್ಮಣ ಪುಣ್ಯಾಃ ಕಿಂ ಪುನಃ ಬ್ರಾಹ್ಮಣಾಃ ಪುಣ್ಯಾಃ ಭಕ್ತರಾಜರ್ಷಯಸ್ತದಾ ಅನಿತ್ಯಂ ಅಸುಖಂ ಲೋಕಂ ಇಮಂ ಪ್ರಾಪ್ಯ ಭಜಸ್ವ ಮಾಂ. ಹರೇ ಕೃಷ್ಣ. ಮನ್ಮನಾ ಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇದನ್ನೆಲ್ಲರೂ ಒಟ್ಟಿಗೆ ಓದುವ. ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಅರ್ಜುನ ಸಂವಾದೇ ರಾಜವಿದ್ಯಾ ರಾಜಗುರು ಯೋಗೋ ನಾಮ ನವಮೋಧ್ಯಾಯಃ. ಕೃಷ್ಣ ಕೃಷ್ಣ ಹರೇ ಹರೇ ರಾಮ ಹರೇ ರಾಮ ಕೃಷ್ಣ ಹರೇ ಕೃಷ್ಣ ರಾಮ ಹರೇ ಹರೇ ರಾಮ ಹರೇ ರಾಮ 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 ಹರೇ ಹರೇ. ಈಗ ನಾವು ಅಧ್ಯಾಯ 10ಕ್ಕೆ ಹೋಗುವ. ಓಂ ಶ್ರೀ ಪರಮಾತ್ಮನೇ ನಮಃ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ದಶಮೋಧ್ಯಾಯಃ. ಅಥ ದಶಮೋಧ್ಯಾಯಃ. ವಿಭೂತಿಯೋಗಃ. ವಿಭೂತಿಯೋಗಃ. ಪ್ರಿಯಾಂಕ ಜುತ್ತೂರು ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1. ಶ್ರೀ ಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣ್ಮೇ ಪರಮಂ ವಚಃ ಯತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ. ನ ಮೇ ವಿದುಃ ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ. ಮಾತಾಜಿ ಲೀವ್ ಆಗ್ಬೋದಾ? ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಅಲ್ಲ, ಕ್ಲಾಸಿಂದ ಲೀವ್ ಆಗ್ಬೋದಾ ಮಾತಾಜಿ? ಯಾವ ಕೇಳಿದ್ದು? ಇಲ್ಲ, ನಾನೇ ಕೇಳ್ತಾ ಇದ್ದೀನಿ ಮಾತಾಜಿ. ಲೀವ್ ಆಗ್ಬಹುದು ಮಾತಾಜಿ. ಯಾಕಂದ್ರೆ ನಂಗೊಂದ್ ಸ್ವಲ್ಪ ಕೆಲಸ ಇದೆ. ಓಕೆ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಸ್ಯಾಮ್ಸಂಗ್ ಅಂತ ಇದೆ. ಸ್ಯಾಮ್ಸಂಗ್ ಫೋನ್ ಯಾವ್ದು? ಸ್ಯಾಮ್ಸಂಗ್ ಅಂತ ಇದೆ. ಲೋಕೇಶ್ ಪ್ರಭುಜಿಯಾ, ನೇಮ್ ಚೇಂಜ್ ಮಾಡ್ಕೊಳ್ಳಿ. ಶಾರದಾ ಇವರ ಯಾವ್ದು? ಶಕುಂತಲ ಮಾತಾಜಿಯಾ? ಸ್ಯಾಮ್ಸಂಗ್ ಅಂತ. ಶಾರದಾ ಹೆಮ್ಮಾಡಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಯೋ ಮಾಮಜಮಾನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢ ಸಮರ್ಥೇಷು ಸರ್ವ ಪಾಪೈ ಪ್ರಮುಚ್ಯತೆ. ಮೇಲೆ ಮಾಡಿ. ಬುದ್ಧಿರ್ಜ್ಞಾನಮಸಮ್ಮೋಹಃ ಕ್ಷಮಾ ಸತ್ಯಂ ದಮಃ ಶಮಃ ಸುಖಂ ದುಃಖಂ ಭವೋ ಭಾವೋ ಭಯಂ ಚಾಭಯಮೇವ ಚ.
ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶಿವಶಂಕರ್ ಪ್ರಭುಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 5. ಅಹಿಂಸಾ ಸಮತಾ ತುಷ್ಟಿ ತಪೋದಾನಂ ಯಶೋ ಅಯಶಃ ಭವಂತಿ ಭಾವಭೂತಾನಂ ಮತ್ತ ಏವ ಪೃಥಗ್ವಿದಃ. ಶ್ಲೋಕ 6. ಮಹರ್ಷಯಃ ಸಪ್ತ ಪೂರ್ವೇ ಚತ್ವಾರೋ ಮನವಸ್ತತಾ ಮದ್ಭಾವ ಮನಸಾ ಜಾತಃ ಯೇಷಂ ಲೋಕ ಇಮಃ ಪ್ರಜಃ. ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವ ಮತ್ಪರಾಯಣಃ. ಮಹರ್ಷಯಃ ಸಪ್ತ ಪೂರ್ವೇ ಚತ್ವರೋ ಮನವಸ್ತತಾ ಮದ್ಭಾವ ಮನಸಾ ಜಾತಃ ಯೇಷಂ ಲೋಕ ಇಮಃ ಪ್ರಜಃ. ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಶೋಭಾ ಭಟ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಏತಾಂ ವಿಭೂತಿಂ ಯೋಗಂ ಚ ಮಮ ಯೋ ವೇತಿ ತತ್ವತಃ ಸೋ ವಿಕಲ್ಪೇನ ಯೋಗೇನ ಯುಜ್ಯತೆ ನಾತ್ರ ಸಂಶಯಃ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಭಜಂತೆ ಮಾಂ ಬುಧಾ ಭಾವ ಸಮನ್ವಿತಾಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರುತಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಚ್ಚಿತ್ತ ಮದ್ಗತ ಪ್ರಾಣಃ ಬೋಧಯಂತಃ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ ತೇಷಾಂ ಸತತಯುಕ್ತಾನಾಂ ಭಜತಾಂ ಪ್ರೀತಿಪೂರ್ವಕಂ ದದಾಮಿ ಬುದ್ಧಿಯೋಗಂ ತಂ ಯೇನ ಮಾಮುಪಯಾಂತಿ ತೇ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ವೇತಾ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ತೇಷಾಮೇವಾನುಕಂಪಾರ್ಥಂ ಅಹಮಜ್ಞಾನಜಂ ತಮಃ ನಾಶಯಾಮ್ಯಾತ್ಮಭಾವಸ್ಥೋ ಜ್ಞಾನದೀಪೇನ ಭಾಸ್ವತ. ಅರ್ಜುನ ಉವಾಚ ಪರಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ರೀಕಾಂತ್ ಪ್ರಭುಜಿ ಓದಿ. ಶ್ರೀಕಾಂತ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ ಪ್ರಭುಜಿ. ಶ್ರೀಕಾಂತ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ರೀಕಾಂತ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸುಜಾತ ಮಾತಾಜಿ ಓದಿ. ಸುಜಾತ ಮಾತಾಜಿ. ಆಹುಸ್ವಾಮರ್ಷಯ ಸರ್ವೇ ದೇವರ್ಷಿರ್ನಾರದಾಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂ ಚೈವ ಬ್ರವೀಷಿ ಮೇ. ಶ್ಲೋಕ 14. ಶ್ಲೋಕ 14. ಸರ್ವಮೇತದೃಥಂ ಮನ್ಯೇ ಯನ್ಮಾಂ ವದಸಿ ಕೇಶವ ನ ಹಿ ತೇ ಭಗವನ್ ವ್ಯಕ್ತಿಂ ವಿದುರ್ದೇವಾನಾದಾನವಾಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಶ್ರೀಕಾಂತ್ ಪ್ರಭುಜಿ. ಶ್ರೀಕಾಂತ್ ಪ್ರಭುಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಓದಿ ಪ್ರಭುಜಿ. ಸ್ವಯಮೇವಾತ್ಮನಾತ್ಮಾನಂ ವೇತ್ತತ್ವಂ ಪುರುಷೋತ್ತಮ ಭೂತಭಾವನ ಭೂತೇಶ ದೇವದೇವ ಜಗತ್ಪತೆ. ಓದಿ ಪ್ರಭುಜಿ. ವಕ್ತುಮರ್ಹಸ್ಯ ಶೇಷೇಣ ದಿವ್ಯಾ ಹ್ಯಾತ್ಮ ವಿಭೂತಯಃ ವ್ಯಾಭಿರ್ವಿಭೂತಿಭಿಃ ಲೋಕಾನ್ ಇಮಾಂ ಸ್ವಂ ವ್ಯಾಪ್ಯ ತಿಷ್ಠಸಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಸುಮಾ ಮಾತಾಜಿ ಓದಿ. ಸುಮಾ ಮಾತಾಜಿ. ಕಥಂ ವಿದ್ಯಾಮಹಂ ಯೋಗಿನ್ ತ್ವಾಂ ಸದಾ ಪರಿಚಿಂತಯನ್ ಕೇಷು ಕೇಷು ಚ ಭಾವೇಷು ಚಿಂತ್ಯೋಸಿ ಭಗವನ್ಮಯ. ವಿಸ್ತರಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯ ಕಥಯ ತೃಪ್ತಿ ಶೃಣತ್ವೋ ನಾಸ್ತಿ ಮೇ ಮೃತಂ.
ಧನ್ಯವಾದಗಳು ಮಾತಾಜಿ. ನಿಮ್ದು ಇಲ್ಲಿ ರಾಂಗ್ ಆಯ್ತು ಮಾತಾಜಿ. ಯಾವ್ದು ಮಾತಾಜಿ? ವಿಸ್ತರೇಣಾತ್ಮನೋ ಯೋಗಂ ವಿಸ್ತರೇಣಾತ್ಮನೋ ಯೋಗಂ ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂ ಚ ಜನಾರ್ದನ ಭೂಯಃ ಭೂಯಃ ಕಥಯ ತೃಪ್ತಿರ್ಹಿ ಶೃಣ್ವತೋ ನಾಸ್ತಿ ಮೇ ವೃಥಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಉಮಾದೇವಿ ವೆಂಕಟೇಶ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 19. ಶ್ರೀ ಭಗವಾನುವಾಚ ಅಂತತೆ ಕಥಯಿಷ್ಯಾಮಿ ದಿವ್ಯಹ್ಯಾತ್ಮ ವಿಭೂತಯಃ ಪ್ರಾಧಾನ್ಯತ್ತ ಕುರುಶ್ರೇಷ್ಠ ನಾಸ್ಯಂತೋ ವಿಸ್ತರಸೆ ಮೇ. ಇದು ಓದಿ, ಇಲ್ಲಿಂದ ಓದಿ ಮಾತಾಜಿ. ಶ್ರೀ ಭಗವಾನುವಾಚ ಓದಿ ಓದಿ. ಶ್ರೀ ಭಗವಾನುವಾಚ ಅಂತತೆ ಕಥಯಿಷ್ಯಾಮಿ ದಿವ್ಯಹ್ಯಾತ್ಮ ವಿಭೂತಯಃ ಪ್ರಾಧಾನ್ಯತ್ತೆ ಕುರುಶ್ರೇಷ್ಠ ನ್ಯಾಸ್ಯಂತೋ ವಿಸ್ತರಸೆ ಮೇ. ನಾಸ್ತ್ಯಂತೋ ಮಾತಾಜಿ. ನಾಸ್ತ್ಯಂತೋ ವಿಸ್ತರಸ್ಯ ಮೇ. ನಾಸ್ಯಂತೋ ನಾಸ್ಯ ಅಲ್ಲ, ನಾಸ್ತ್ಯ. ನಾಸ್ತ್ಯ ಯಾವತ್ತೂ ಇದೆ. ನಾಸಂತೋ ವಿಸ್ತರಸೆ ಮೇ. ಸರಿವಾಯ್ತಾ ಮಾತಾಜಿ? ನಾಸ್ತ್ಯಂತೋ ತಾವತ್ತು ಯಾವತ್ತು ಎರಡು ಇದೆ ಮಾತಾಜಿ. ನಾಸ್ತಂತ್ಯೋ ನಾಸ್ತಂತೋ ವಿಸ್ತರಸೆ ಮೇ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಎರಡೋದದು ಒಂದೋದದು ಮಾತಾಜಿ? ಇನ್ನೊಂದು ಓದಿ ಮಾತಾಜಿ, ಇನ್ನೊಂದು ಓದಿ. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಅಹಮಾದಿಶ್ಯ ಮಧ್ಯಂ ಚ ಭೂತನಾಮಂತ ಏವ ಚ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ವನಜ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಆದಿತ್ಯಾನಾಮಹಂ ವಿಷ್ಣು ಜ್ಯೋತಿರ್ಷ ರವಿರಂಶುಮಾನ್ ಮರೀಚಿರ್ಮರುತಾಮಸ್ಮಿ ನಕ್ಷತ್ರಾನಾಮಹಂ ಶಶಿ. ಮಾತಾಜಿ ಸರಿ ಹೋಗ್ಲಿಲ್ಲ ಅನ್ಸುತ್ತೆ ಅಲ್ಲ? ಇನ್ನೊಂದ್ ಸರಿ ಓದ್ತೀನಿ ಮಾತಾಜಿ. ಇಲ್ಲ, ಅದು ಸರಿ ಆಯ್ತು ಮಾತಾಜಿ. ಸರಿ ಹೋಯ್ತಾ? ಇದು ಓದಿ. ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಅನಿತಾ ಶೆಟ್ಟಿ ಮಾತಾಜಿ ಓದಿ. ಓದ್ತೇನೆ ಮಾತಾಜಿ. ಶ್ಲೋಕ 23. ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ಮೇರು ಶಿಖರಿಣಾಮಹಂ. ಶ್ಲೋಕ 24. ಪುರೋದಸಾಂ ಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ವಿದ್ಯಾ ಕಾಮತ್ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 25. ಮಹರ್ಷಿಣಾಂ ಭೃಗುರಹಂ ಗಿರಾಮಸ್ಮೈಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸಾವರಾಣಾಂ ಹಿಮಾಲಯ. ಶ್ಲೋಕ 26. ಅಶ್ವತ್ಥಂ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದ ಗಂಧರ್ವಾಣಾಂ ಚಿತ್ರರಥ ಸಿದ್ಧಾನಾಂ ಕಪಿಲೋ ಮುನಿಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಯಶೋಧ ವಿ ಮಂಗಳ ಮಾತಾಜಿ ಓದಿ. ವಿ ಮಂಗಳ ಮಾತಾಜಿ. ಮಂಗಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಉಚ್ಚೈಶ್ವ ಸಶ್ವ ಅದೊಂದ್ಸಲ ಹೇಳಿ ಮಾತಾಜಿ. ಮೇಲೆ ಉಚ್ಚೈಶ್ರವ ಸಮಶ್ವಾನಂ. ಹೇಳಿ ಮಾತಾಜಿ. ಉಚ್ಚೈಶ್ರವ ಮಾತಾಜಿ.
उच्चैश्वस्वानं विद्धि मामामृतोद्भवम् ऐरवतं गजेन्द्राणं नाराणां च नराधिपम् नराणां च नराधिपम् नारायणं च नराधिपम् ನಾರಾಯಣಮಲ್ಲ ನರಾಣಂ ನರ ಆಗ್ಲಿಕ್ಕೆಲ್ಲ ಮೀನಿಂಗ್ ಚೇಂಜ್ ಇನ್ನೊಂದ್ಸಲ ಓದ್ತೀನಿ. ನರಾಣಂ ಓ ಅಲ್ಲಿ ಮಿಸ್ಟೇಕ್ ಇದೆ ಮತ್ತೆ ಇಲ್ಲಿ ಮಿಸ್ಟೇಕ್ ಇದೆ ಮಾತಾಜಿ ಇದು. ಕರೆಕ್ಟ್ ಅಲ್ಲಿ ಮಿಸ್ಟೇಕ್ उच्चैश्रव स्वश्वानं विद्धि मामामृतोद्भवम् ऐरवतं गजेन्द्राणं नारायणं च नराधिपम् ಉಚ್ಚೈಶ್ರವಸಂ ಒಂದೇನಾ ಮಾತಾಜಿ? ಇಲ್ಲ ಇನ್ನೊಂದಿದೆ. ಇದು ಇಲ್ಲಿ ನವ ಅಂತ ಹೇಳ್ಬೇಕು. ಇದು ನಾ ಅಲ್ಲ ಮಾತಾಜಿ, ಇದು ನಾರಾಯಣಂ ನಾ ಅಂತಾನೆ ಇದೆ ಮಾತಾಜಿ. ನಾ ದೀರ್ಘ ಇದೆ ಮಾತಾಜಿ ಇಲ್ಲಿ. ಅಲ್ಲ ಅದು ದೀರ್ಘ ತಪ್ಪು ಮಿಸ್ಟೇಕ್ ಇದೆ, ಪ್ರಿಂಟ್ ಮಿಸ್ಟೇಕ್ ಅದು. ಮಿಸ್ಟೇಕ್ ಬುಕ್ ಅಲ್ಲಿ ನರಾಣಂ ಇದೆ, ನರಾಣಂ ಕರೆಕ್ಟ್, ಮೀನಿಂಗ್ ಕರೆಕ್ಟ್. ಮಾತಾಜಿ ಇದು ಓದಿ ಮೇಲ್ ಮಾಡಿ ಮಾತಾಜಿ. ಮೇಲೆ ಮಾಡಿದೆ. आयुधानां महावज्रं देहो नास्मि कामधु प्रजनश्चास्ति कन्दर्पः सर्पणामस्ति वासुकिः. हरे कृष्ण माताजी. सर्पणामस्मि वासुकी. सर्पणाम् अस्मि वासुकिः. सर्पणामस्मि वासुकी. सर्पाणाम् अस्मि वासुकी. दीर्घ ಇದೆ सर्पाणाम् अस्मि वासुकी. आयुधानां महावज्रं देहो नास्मि कामधु प्रजनश्चास्मि कन्दर्पा सर्पणामस्मि वासुकी. आयुधानाम् अहं वज्रं धेनूनामस्मि कामधुಕ್. ಧೇನೂನಾ ಅಂತಿದೆ ಮಾತಾಜಿ. ಆಮೇಲೆ ಆಯುಧಾನಂ ಅಹಂ आयुधानमहं वज्रं देहो नास्मि कामधु ದೇವು ಅಂತ धेनूनामस्मि ಅಲ್ವಾ ಮಾತಾಜಿ? धेनूनामस्मि कामधु देहुनास्मि कामधु प्रजश्चास्मि कंदर्प सर्पणोमस्मि वासुकी. हरे कृष्ण माताजी. ಧನ್ಯವಾದಗಳು ಮಾತಾಜಿ. ನಾನು ಓದ್ಲಾ? ಹರೇ ಕೃಷ್ಣ. ಯಶೋದಮ್ಮ ಮಾತಾಜಿ, ಲಕ್ಷ್ಮಿ ಒಂದ್ ನಿಮಿಷ ಮಾತಾಜಿ. ಯಶೋದಮ್ಮ ಮಾತಾಜಿ ಓದ್ಲಿ ಮಾತಾಜಿ. ಯಶೋದಮ್ಮ ಮಾತಾಜಿ. ಶ್ಲೋಕ 29. ಅನಂತಸ್ತಿಸ್ಮಿ ನಾಗನಂ ವರುಣೋ ಯಾದ ಸಮಾಹಂ ಪಿತ್ರಾಣಾಂ ಆರ್ಯಮಾಶ್ಚಾಸ್ಮಿ ಯಮಃ ಸಂಯಮಾತ್ತಮಹಂ. ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದ ಸಾಮಹಂ. ಹೇಳಿ ಅನಂತಶ್ಚಾಸ್ಮಿ ನಾಗನಂ. ಯಶೋದಮ್ಮ ಮಾತಾಜಿ ನಿಧಾನವಾಗಿ ಓದಿ. ನೀವು ಚೆನ್ನಾಗಿ ಓದ್ತೀರಿ, ನಿಧಾನವಾಗಿ ಓದಿ. ನೆಟ್ವರ್ಕ್ ಪ್ರಾಬ್ಲಮ್. ಪಿತೃನಾಮರ್ಯಾಸ್ಮಿ. ಸ್ವಲ್ಪ ಅದು ದೀರ್ಘ ಹೇಳ್ಬೇಕು ಮಾತಾಜಿ. ಅನಂತ ನೆಟ್ವರ್ಕ್ ಸ್ವಲ್ಪ ಸ್ಲೋ ಇದೆ ನಿಮ್ದು. ಕಡೆ ಬನ್ನಿ. ಸರಿಯಾಗಿಲ್ಲ ಮಾತಾಜಿ. ಸರಿಯಾಗಿದೆ, ಸ್ವಲ್ಪ ಓದುದಾ? ಇನ್ನೊಮ್ಮೆ ಓದಿ, ಕೇಳಿಸ್ಲಿಲ್ಲ ನಮ್ಗೆ. ಇನ್ನೊಮ್ಮೆ ಓದುದಾ ಮಾತಾಜಿ? ಮಾತಾಜಿ ಇನ್ನೊಮ್ಮೆ ಓದುದಾ ಮಾತಾಜಿ? ಓದಿ ಇನ್ನೊಂದ್ಸಲ ಓದಿ. ಇಲ್ಲ ನೆಟ್ವರ್ಕ್ ಇಶ್ಯೂ ಮಾತಾಜಿ. ಸ್ವಯಂ ಮಾತಾಮಹಂ. ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಪ್ರಶ್ನೆ ಮಾತಾಜಿ ಇನ್ನೊಂದು ಓದಿ. ಶ್ಲೋಕ 30. ಪ್ರಹ್ಲಾದ
ಮೃಗೇಂದ್ರೋ ಇನ್ನೊಬ್ರಿಗೂ ಇದೇ ಕೊಡಿ ಮಾತಾಜಿ, ಕೇಳಿಸ್ತಿದೆ. ನೆಟ್ವರ್ಕ್ ಅಲ್ವಾ ಮಾತಾಜಿ ಪಾಪ. ನೆಟ್ವರ್ಕ್ ಪ್ರಾಬ್ಲಮ್. ಮತ್ತೆ ಲಾಸ್ಟ್ ಅಲ್ಲಿ ಇನ್ನೊಮ್ಮೆ ಓದಿಸುವ ಅದನ್ನು. ಇದೇ ಶ್ಲೋಕ ಮತ್ತೆ ಬೇರೆಯವ್ರು ಕೊಡಿ ಮಾತಾಜಿ. ಹೌದು, ಲಕ್ಷ್ಮೀ ಬೇವಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 29. ಅನಂತಾಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಪಿತॄಣಾಂ ಮರ್ಯಮಾ ಚಾಸ್ಮಿ ಯಮಃ ಸಂಯಮತಾಮಹಂ ಪ್ರಹ್ಲಾದಾಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಮೃಗಾಣಾಂ ಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಯಶೋಧ ಮಾತಾಜಿ ಈಗ ಓದ್ತಿದ ಮಾತಾಜಿ, ಲೀವೆ ಅಜ್ಜ ಅಂತ. ಹಾ ಈಗ ಬಂತು, ನಾನು ಓದುದ ಮಾತಾಜಿ. ಓದಿ ಮಾತಾಜಿ, ಓದಿ ಈಗ ಓದಿ. ಹಾ ಶ್ಲೋಕ ಪಾವನಃ ಪವಾರ್ತಾಮಸ್ತಿ ರಾಮಃ ಶಾಸ್ತ್ರಭೃತಾಮಹಂ ಜುಷಾಣಂ ಮಕರಾಶ್ಚಮಿ ಶ್ರೋತಾ ಸಮಸ್ತಿ ಜಾನ್ಮಿ. ಪೂರ ತಪ್ಪಾಯ್ತು ಮಾತಾಜಿ. ತಪ್ಪಾಯ್ತು ಮಾತಾಜಿ. ಹೌದು, ಪವನ ಪವತಾಮಸ್ಮಿ ಪ ಇದೆ ಮಾತಾಜಿ, ಪಾ ಇಲ್ಲ, ದೀರ್ಘ ಇಲ್ಲ. ಪಾವನಃ ಪಾವನ ಅಲ್ಲ ಮಾತಾಜಿ, ಪವನ ಪವತಾಮಸ್ಮಿ. ಪವನ ಪವಾತಾಮಸ್ತಿ ರಾಮಃ ಶಾಸ್ತ್ರಭೃತಾಮಹಂ. ಶಸ್ತ್ರಭೃತಾಮಹಂ. ಶಾಸ್ತ್ರ ಅಂದ್ರೆ ಮೀನಿಂಗ್ ಚೇಂಜ್ ಆಗೋಗುತ್ತೆ. ಶಸ್ತ್ರಭೃತಾಮಹಂ. ರಾಮಃ ಶಸ್ತ್ರಭೃತಾಮಹಂ ಜಶಾಣ ಶಾಸ್ತ್ರಭೃತಾಮಹಂ ಜಶಾಣಂ ಮಕರಶ್ಚಾಸ್ಮಿ. ಅದು ತಪ್ಪಾಗ್ತದೆ ನನಗೆ ಆಗುದಿಲ್ಲ ಅದು. ತಪ್ಪಾಗುದಿಲ್ಲ, ಸರಿಯಾಗಿ ಓದ್ತಾ ಇದ್ದೀರಿ. ಓದಿ ಪುನಃ ಓದಿ. ಪವನಃ ಪವತಾಸ್ಮಸಿ ರಾಮಃ ಶಾಸ್ತ್ರಭೃತಾಮಹಂ ಶಸ್ತ್ರಭೃತಾಮಹಂ ಜುಷಾಣಂ ಜಶಾಣಂ ಮಕರಾಸ್ಮಚಿ ಮಕರಾಶ್ಚಸ್ಮಿ ಶ್ರೋತಾ ಸಮಾಪ್ನಿ ಜಾನ್ಮಿ. ಶ್ರೋತಸಾಮಸ್ಮಿ ಜಾಹ್ನವಿ. ಶ್ರೋತಾ ಸಾಮಸ್ಮಿ ಜಾಹ್ನವಿ. ಶ್ರೋತಸಾಮಸ್ಮಿ ಇದು ಶ್ರೋತಸಾಮಸ್ಮಿ. ಶ್ರೋತಸಾಮಸ್ಮಿ ಜಾಹ್ನವಿ. ಕರೆಕ್ಟ್ ಮಾತಾಜಿ. ಇನ್ನೊಂದು ಓದಿ ಮಾತಾಜಿ. ಸರ್ಗಾಣ ಮದಿರಂತಚ್ಚ ಮಧ್ಯಂ ಚೈವ ಅಮಾರ್ಜುನ ಅಧ್ಯಾತ್ಮ ವಿದ್ಯಾನಂ ವಾದಃ ಪ್ರವಾದತಮಹಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಸರಿ ಆಯ್ತಲ್ವ ಮಾತಾಜಿ? ಸರಿ ಆಯ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಇನ್ನು ಯಾರು ಓದ್ಲಿಕ್ಕೆ ಬಾಕಿ ಇದ್ದಾರೆ? ನಾನು ಓದ್ಲಾ ಮಾತಾಜಿ? ಕಾಂತಮಣಿ. ಕಾಂತಮಣಿ ಮಾತಾಜಿ ಓದಿ ಮಾತಾಜಿ. ಕ್ಲಾಸ್ ಹೋಗ್ತೀನಿ ನಾನು, ಓದ್ಲಾ? ಕಾಂತಮಣಿ ಮಾತಾಜಿ ಓದಿ. 1 ಮಿನಿಟ್ ಮಾತಾಜಿ, ಕಾಂತಮಣಿ ಮಾತಾಜಿಗೊಂದು ಅವಕಾಶ ಕೊಡುವ. ಓದಿ ಕಾಂತಮಣಿ ಮಾತಾಜಿ. ಅಕ್ಷರಾಣಾಂ ಅಕಾರೋಸ್ಮಿ ದ್ವಂದ್ವ ಸಮಾಸಿಕಸ್ಯ ಸಾಮಾಸಿಕಸ್ಯ ಚ ಅಹಮೇವಾಕ್ಷಾಯ ಕಾಲೋ ದಾತಾಹಂ ವಿಶ್ವತೋಮುಖಃ. ಓದಿ ಮಾತಾಜಿ. ಸರ್ವಹರಶ್ಚಾಹಂ ಉದ್ಭವಶ್ಚ ಭವಿಷ್ಯತಾಂ ಕೀರ್ತಿ ಶ್ರೀವಾಕ್ಶ್ಚ ನಾರೀಣಾಂ ಸ್ಮೃತಿರ್ಮೇಧ ಧೃತಿ ಕ್ಷಮಾ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಸುಮಿತ್ರಮ್ಮ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಬೃಹತ್ಸಾಮ ತಥಾಸಾಂ ನಾಂ ಗಾಯತ್ರಿ ಛಂದಸಾಮಹಂ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸಮಾಕರಃ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು. ಓಕೆ ಮಾತಾಜಿ, ಧನ್ಯವಾದಗಳು.
ಅನಸೂಯ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 36. ದ್ಯೂತಂ ಚಲಯತಾಮಾಸ್ಮಿ ತೇಜಸ್ವಿನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅನಸೂಯ ಮಾತಾಜಿ ಓದಿದ್ವಾ? ಅವರೇ ಓದಿದ್ದು. ಅವರೇ ಓದಿದ್ದು ಮಾತಾಜಿ. ಓಕೆ ಮಾತಾಜಿ. ಇವರು ಸುಮಿತ್ರಮ್ಮ ಮಾತಾಜಿನೂ ಓದಿದ್ರಲ್ವಾ? ದೀಪಾ ಬಾಳಿಗ ಮಾತಾಜಿ ಓದಿ. ದೀಪಾ ಬಾಳಿಗ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳ್ತಾ ಉಂಟಾ ಮಾತಾಜಿ? ಹರೇ ಕೃಷ್ಣ. ಕೇಳಿಸ್ತಿದೆ, ಓದಿ ಮಾತಾಜಿ. ವೃಷ್ಟಿನಾಂ ವಾಸುದೇವೋಸ್ಮಿ ಪಾಂಡವಾನಂ ಧನಂಜಯಃ ಮುನೀನಾಮಪ್ಯಹಂ ವ್ಯಾಸಃ ಕವಿನಾಮುಷಾನ ಕವಿಃ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇನ್ನೊಂದು ಓದ್ಬೇಕಾ ಮಾತಾಜಿ? ಇಲ್ಲ ಮಾತಾಜಿ, ಬೇಡ ಮಾತಾಜಿ. ಒಂದೇನಾ? ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷಿತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಾಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಗೀತಾ ಮಾತಾಜಿ ಓದಿ. ಹರೇ ಕೃಷ್ಣ. ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ನ ತದಸ್ತಿ ವಿನಾ ಯತ್ಸತ್ ಮಯಾ ಭೂತಂ ಚರಾಚರಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಗೀತಾ ಕೋಡಿಕಲ್ ಮಾತಾಜಿ ಓದಿ. ಗೀತಾ ಕೋಡಿಕಲ್ ಮಾತಾಜಿ ಬೇಗ ಓದಿ ಮಾತಾಜಿ, ಟೈಮ್ ಆಗ್ತದೆ ಮಾತಾಜಿ. ಇಲ್ಲ ಮಾತಾಜಿ. ಓದಿ ಮಾತಾಜಿ. ಓದ್ಬಿಡ್ಲ ಮಾತಾಜಿ? ಓದ್ತೇನೆ. ನಾಂ ತೋಸ್ತಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ಏಷ ತದ್ದೋಷತಃ ಪ್ರೋಕ್ತೋ ವಿಭೂತೆ ವಿಸ್ತರೋ ಮಯ. ಇಲ್ಲಿ ರಾಂಗ್ ಆಯ್ತು ಮಾತಾಜಿ ನಿಮ್ದು. ತೂದ್ದೇಶತ ಇಲ್ಲಿ ಇದು ಏಷದೋದ್ದೇಶತಃ ಪ್ರೋಕ್ತೋ ವಿಭೂತೇರ್ವಿಸ್ತರೋ ಮಯ. ಇನ್ನೆರಡು ನೀವು ಓದ್ಬಿಡಿ ಮಾತಾಜಿ. ಪ್ರವೀಣಾ ಮಾತಾಜಿ. ಒಂದ್ ನಿಮಿಷ ಮಾತಾಜಿ, ಓದ್ಲಿ ಮಾತಾಜಿ ಅಂತ ನಾನು. ಇನ್ನ ಸೌಮ್ಯಶ್ರೀ ಮಾತಾಜಿ ಓದಿ. ಓದಿ ಮಾತಾಜಿ. 41. ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದ್ದೂಷಿತಮೇವ ವಾ ತತ್ತದೇವಾವಗತ್ಸತ್ವಂ ಮಮ ತೇಜೋಂಶ ಸಂಭವಂ. ಶ್ಲೋಕ 42. ಅಥವಾ ಒಂದೊಂದೇ ಮಾತಾಜಿ, ಒಂದೇ. ಕಾಂತಮಣಿ ಮಾತಾಜಿ ಓದಿದ್ರ? ಕಾಂತಮಣಿ ಮಾತಾಜಿ ಓದಿದ್ರು. ಇದು ಲಾಸ್ಟ್ ಶ್ಲೋಕ, ಇದು ನಾನೇ ಓದ್ತೀನಿ. ಓದಿ ಮಾತಾಜಿ. ಅಥವಾ ಬಹು ನೈತೇನ ಕಿಂ ಜ್ಞಾತೇನ ತವ ಅರ್ಜುನ ಇಷ್ಟಭ್ಯಾಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್. ಹರೇ ಕೃಷ್ಣ. ಧನ್ಯವಾದಗಳು. ಓಂ ತತ್ಸತ್. ಎಲ್ಲರೂ ಓದುವ. ಓಂ हरे कृष्ण हरे कृष्ण हरे कृष्ण हरे राम हरे राम हरे 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 कृष्ण हरे 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 राम 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 हरे हरे. ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು ಮಾತಾಜಿ. ಹರೇ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय, श्रील प्रभुपाद की जय, चैतन्य महाप्रभु की जय,
ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದ ಮಾತಾಜಿ. ಚೆನ್ನಾಗಾಯ್ತು ಮಾತಾಜಿ. ಕಂಪ್ಲೀಟ್ ಆಯ್ತು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇವತ್ತು ಮತ್ತೆ ನಿನ್ನೆ ಎಲ್ಲ 7ನೇ ಅಧ್ಯಾಯದಿಂದ ನಮ್ದು 13 ಅಧ್ಯಾಯ ತನಕ ರಿವಿಷನ್ ಆಯ್ತು. ಹೌದು. ಹರೇ ಕೃಷ್ಣ. ಮಾತಾಜಿ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಲಲಿತಾ ಮಾತಾಜಿ ನಿಮಗೆ ಧನ್ಯವಾದ. ಲಲಿತಾ ಮಾತಾಜಿ ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಹರೇ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ನಾಳೆ ಮಾತಾಜಿ ಮಾತಾಜಿ ಭಾನುವಾರ ತುಂಬಾ ಡಿಸ್ಟರ್ಬೆನ್ಸ್ ಇರುತ್ತೆ. ವೀಕ್ ಡೇಸ್ ಒಳ್ಳೇದು ಮಾತಾಜಿ. ನಾಳೆ ನಾಳೆನು ರಿವಿಷನ್ ಏನಾ ಅಂತ ಕೇಳಿದೆ ಮಾತಾಜಿ. ನಾಳೆನು ರಿವಿಷನ್ ಏನಾ ಅಂತ ಕೇಳಿದೆ ಮಾತಾಜಿ. ಇಲ್ಲ ನಾಳೆ ಮಾತಾಜಿ ಬರ್ತಾರೆ. ನಾಳೆ ಕ್ಲಾಸ್ ಇದೆ. ಹೌದು ಮಾತಾಜಿ ಅವ್ರು ಬರ್ತಾರೆ. ಸರಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮೀಟಿಂಗ್ ಎಂಡ್ ಮಾಡ್ಲಿಯಾ? ಆಯ್ತು. ಧನ್ಯವಾದಗಳು ಮಾತಾಜಿ. ಎಲ್ಲರೂ ತುಂಬಾ ಚೆನ್ನಾಗಿ ಹೇಳಿದ್ರು. ತುಂಬಾ ಚೆನ್ನಾಗಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಶ್ವೇತಾ ಮಾತಾಜಿ. ಅಟೆಂಡೆನ್ಸ್ ಲಿಂಕ್ ಎಲ್ಲ ಹಾಕಿದ್ದು ನೀವು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು ಧನ್ಯವಾದಗಳು ಮಾತಾಜಿ.